الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين ಶಿಕ್ಷಣ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳ ಒಕ್ಕೂಟ, ಹಳೆ ವಿದ್ಯಾರ್ಥಿ ಸಂಘ ಅಥವಾ ಮದನಿ ಅಲುಮಿನಿ ಅಸೋಸಿಯೇಷನ್ ಹೆಸರಿಸಲ್ಪಟ್ಟಂಥ ಈ ಒಂದು ಸಂಸ್ಥೆಯ ಕಚೇರಿಯನ್ನು ಉದ್ಘಾಟಿಸುವಂಥ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ನಮ್ಮ ಈ ಕಾಲೇಜು ಅಥವಾ ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಆಡಳಿತ ಮುಖ್ಯಸ್ಥರುಗಳೇ, ಈ ವಿದ್ಯಾಭ್ಯಾಸಕ್ಕಾಗಿ ಸಕಲ ಸಮಯವನ್ನು ನಮ್ಮ ಸಂಸ್ಥೆಯಂತೆ ದುಡಿತಿರುವಂಥ ಎಲ್ಲ ಶಿಕ್ಷಕ ವರ್ಗದವರೇ, ಎಲ್ಲ ಪದಾಧಿಕಾರಿಗಳೇ, ಈ ಒಂದು ಸಂಸ್ಥೆಯ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಇತರ ಅವರ ಸಹಪಾಠಿಗಳೇ, ಹಳೆ ವಿದ್ಯಾರ್ಥಿಗಳೇ, ನಿವೃತ್ತ ಅಧ್ಯಾಪಕರು, 2-3 ಜನ ಕಂಡೆ ನನ್ನ ಹೆಸರು ಹೇಳೋದಕ್ಕಿಂತ ಎಲ್ಲ ನಿವೃತ್ತ ಅಧ್ಯಾಪಕರೇ, ಇಲ್ಲಿ ಬಹಳ ಒಂದು ಸುಂದರವಾದ, ಬಹಳ ಸಂತೋಷದಾಯಕವಾದಂಥ ಒಂದು ಗಳಿಗೆಯಲ್ಲಿ ನಾವು ಇದ್ದೇಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದರೆ, ಕಚೇರಿ ಪ್ರಾರಂಭ ಮಾಡಲಿಕ್ಕೆ ಯಾರೋ ಒಂದು ಜನಪ್ರತಿನಿಧಿಗಳನ್ನ ಕರೆದು ಮಾಡಿಕೊಂಡು ನೋಗಲಾಗಿ ವಿಶೇಷವಾಗಿ ಫೋಟೋಸ್ಗಳನ್ನು ಕ್ಲಿಕ್ಕಿಸಿಕೊಂಡು ಮುಂದೆ ಕೆಲವು ಸಮಯದ ನಂತರ ಅದು ಏನು ಎಂತ ಅಂತ ಗೊತ್ತಿರೋದಿಲ್ಲ. ಇಲ್ಲಿ ಯಾಕೆ ಸಂತೋಷ ಅಂತ ಹೇಳಿದ್ರೆ, ಇಲ್ಲಿ ಪ್ರಸ್ತುತ ಇರುವಂಥ ಶಿಕ್ಷಕರು, ಅದರ ಜೊತೆಯಲ್ಲಿ ಇದರಿಂದ ನಿವೃತ್ತರಾಗಿ ಹೋಗಿ ನಮ್ಮ ಪಾಡಿಗೆ ನಾವು ಜೀವನ ಮಾಡಲಿಕ್ಕೆ ಕುಟುಂಬದೊಂದಿಗೆ ಬೆಳೆಯುವಂಥ ಆ ಶಿಕ್ಷಕ ಬರಲು, ಅದು ಮಾತ್ರ ಅಲ್ಲ, ಬಹಳಷ್ಟು ಹಳೆ ವಿದ್ಯಾರ್ಥಿ ಅಂತ ಹೇಳಿದರೆ ಸಾಧಾರಣ ಇರುವಂಥದ್ದು ಶಿಕ್ಷಣ ಮುಗಿಸಿದ ಮೇಲೆ ಒಂದು 3-4 ವರ್ಷ ಮಾತ್ರ, ನಂತರ ಅವರ ಪಾಡಿಗೆ ಬೇರೆ ಬೇರೆ ನೋಡ್ಕೊಂಡು ಹೋಗ್ತಾರೆ. ಇದು ಹಾಗೆಲ್ಲ. ಈ ಶಿಕ್ಷಣ ಸಂಸ್ಥೆಯಿಂದ 15 ವರ್ಷಗಳಿಂದ ದೂರ ಉಳಿದಂಥವರು ಕೂಡ ಇವತ್ತು ಇಲ್ಲಿ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತಾ ಇದ್ದಾರೆ. ಇದು ಹೆಚ್ಚಿನ ಕಾಲದವರು ಇರ್ಬೋದು. ಆದ ಕಾರಣ ಇದೊಂದು ಸಂತೋಷದ ಗಳಿಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿ ಮುಖ್ಯವಾಗಿ ಜಾಸ್ತಿ ಸಮಯವನ್ನು ನಿಮ್ಮನ್ನು ನಾನು ತೆಗೆಯದೆ ವಿಷಯಾಧಾರಿತವಾಗಿ ಒಂದೆರಡು ಮಾತನ್ನು ಆಡಬೇಕಾಗಿದೆ. ಉಳ್ಳಾಲದಲ್ಲಿ ಪ್ರಥಮವಾಗಿ ಸೈಯದ್ ಮದನಿ ಅವರ ಹೆಸರಿಟ್ಟು ಪ್ರಾರಂಭವಾದಂಥ ಶಿಕ್ಷಣ ಸಂಸ್ಥೆ. ಈಗ ಬಹಳಷ್ಟು ಸಂಸ್ಥೆಗಳು ಇರ್ಬೋದು, ಆದರೆ ಇದೊಂದು ಪ್ರಾರಂಭಿಕವಾಗಿ ಆದಂಥ ಈ ಸಂಸ್ಥೆ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ
ಇಲ್ಲಿಯ ವಿದ್ಯಾರ್ಥಿಗಳು ತಮ್ಮ ದುಡಿಮೆಯನ್ನು ಮಾಡುವುದರಿಂದಾಗಿ ಅನೇಕಲ ಶಿಕ್ಷಣ ಸಂಸ್ಥೆಯವರು ಹೇಳುವ ಮಾತು ನಾನು ಬಹಳಷ್ಟು ಕಡೆ ಕೇಳಿದ್ದೇನೆ ಅಂತೇಳಿ ಹಿಂದೆ ಅವರು ಕೂಡ ನಾನು ಹೇಳಿದ್ದೆ. ಆ ರೀತಿ ಪರಿಸ್ಥಿತಿ ಯಾಕಂತ ಹೇಳಿದ್ರೆ, ಉಳ್ಳಾಲದಲ್ಲಿ ಆನಂದಾಶ್ರಮ ಹೈಸ್ಕೂಲ್ ಬಿಟ್ಟರೆ ಅದು ಕೂಡ ಬೇರೆ ಬೇರೆ ಮುಡಿಪು ದೂರದೂರಿನ ಶಾಲೆಗಳಿಂದ ಕೋಣಾಜಿಗಂತಹ ಪ್ರದೇಶಗಳಿಂದ ವಿದ್ಯಾರ್ಥಿಗಳು ಬರುವಂಥ ಒಂದು ಕಾಲೇಜ್. ಅದು ಬಿಟ್ಟ ಮೇಲೆ ಪ್ರಥಮ ಸಂಸ್ಥೆ ಈ ಮದನಿಯಲ್ಲಿ ಈ ಉಳ್ಳಾಲದ ಒಂದು ದೃಶ್ಯ, ಈ ರಸ್ತೆಯಲ್ಲಿ, ಇಲ್ಲಿ ಅಂಗಡಿ ವ್ಯಾಪಾರಗಳಲ್ಲಿ, ಹೋಟೆಲ್ಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಅಲೆಕ್ಕಲ ಕಾಲೇಜಿನ ವಿದ್ಯಾರ್ಥಿಗಳು ಹೇಳುವಂಥ ಒಂದು ಗೌರವದ ಮಾತುಗಳು ನಾವು ಕೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶಾಲಾ ಕಾರ್ಯಕ್ರಮ ಆಗುವಾಗ ಕೂಡ ಇವತ್ತು ಅಲೆಕ್ಕಲದ ವಾರ್ಷಿಕೋತ್ಸವ ಅಂತ ಹೇಳುವ ಹೆಸರಲ್ಲಿ ಬಹಳಷ್ಟು ಒಂದು ಜಾತ್ರೆ ರೀತಿಯಲ್ಲಿ ಕಳೆಯುವಂಥದ್ದು ಕೂಡ ನಾವು ಕಂಡಿದ್ದೇವೆ. ಅದೆಲ್ಲ ಈಗ ಕ್ರಮೇಣ ಏನಾಯಿತು ಅಂತ ಹೇಳಿದ್ರೆ, ಹೆಜ್ಜೆಗೊಂದು ಶಾಲೆಗಳು, ಜಾತಿಗೊಂದು ಶಾಲೆಗಳು, ಮತಕ್ಕೊಂದು ಶಾಲೆಗಳು, ಶಿಕ್ಷಣ ಸಂಸ್ಥೆಗಳು ಹುಟ್ಟಿದ ಮೇಲೆ ಎಲ್ಲ ಕಡೆ ಕೂಡ ಯಾರಿಗೂ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲದೆ ಎಲ್ಲರೂ ಕೊರಗುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದರಲ್ಲಂತೂ ನಮ್ಮ ಮದನಿ ಶಾಲೆ ಇವತ್ತು ವಿದ್ಯಾರ್ಥಿಗಳ ಕೊರತೆಯಿಂದ ಬಹಳಷ್ಟು ಒಂದು ಅಪಾಯದ ಅಂಚಿನಲ್ಲಿದೆ ಅಂತ ಹೇಳಲಿಕ್ಕೆ ಕೂಡ ನಿಜವಾಗಿಲ್ಲ. ಯಾಕಂದ್ರೆ ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಟ್ಟಡಗಳು ಮತ್ತೊಂದು ಜಮೀನು ಎಲ್ಲ ಈ ಹಿಂದಿನ ಆಡಳಿತದಲ್ಲಿದ್ದವರು ಈಗ ಇರುವವರು ಕೂಡ ಸೇರಿಕೊಂಡು ಬೇಕಾದಷ್ಟು ಸುವ್ಯವಸ್ಥಿತವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬರೀ ಜಮೀನು ಮತ್ತು ಕಟ್ಟಡಗಳಿದ್ದು ಏನೂ ಪ್ರಯೋಜನ ಇಲ್ಲ. ಆ ಕಟ್ಟಡಗಳನ್ನು ನೋಡಬೇಕು, ಪಾಲು ಬಿಡೋದು ಹಾಗೆ, ಜಮೀನನ್ನು ಉಳಿಯುವ ಹಾಗೆ ನೋಡಬೇಕು, ವಿದ್ಯಾಸಂಸ್ಥೆ ಕೂಡ ಉಳಿಯಬೇಕು. ಅದೆಲ್ಲ ಆಗಬೇಕಾದ್ರೆ ಈ ಒಂದು ಸಂಸ್ಥೆಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಹಲವು ವಿದ್ಯಾರ್ಥಿಗಳ ಒಂದು ಸಂಘದ ಅಗತ್ಯ ಬಹಳಷ್ಟು ಕಾಲದಿಂದ ಇತ್ತು. ಈ ಹಿಂದೆ ಇದನ್ನು ಇವರು ಪ್ರಾರಂಭಿಸಿದ್ರು ಕೂಡ ಕೆಲವೊಂದು ರಂಗಮಂದಿರ, ಕೆಲವೊಂದು ಆವರಣಗಳಿಗೆಲ್ಲ ಬಣ್ಣ ಹಚ್ಚುವಂಥದ್ದು, ಅದೇ ರೀತಿ ನೆಲಕ್ಕೆ ನೆಲಹಾಸ ಹಾಕುವಂಥದ್ದೆಲ್ಲ ಕೆಲಸ ಮಾಡಿ ಎಲ್ಲರ ಮೆಚ್ಚುಗೆ ನೀವು ಪಾತ್ರರಾಗಿದ್ದೀರಿ. ಇನ್ನೂ ಮುಂದಿನ ಕೆಲಸವನ್ನು ಮಾಡ್ತಾ ಹೋಗುವಾಗ ಈ ಶಿಕ್ಷಣ ಸಂಸ್ಥೆಯನ್ನು ಉಳಿಸಲಿಕ್ಕೆ, ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ನಿಮ್ಮಂಥವರ ಅಗತ್ಯ ಬಹಳಷ್ಟು ಇದೆ. ಪ್ರತಿಯೊಬ್ಬ ಈಗ ನೀವು ಬಂದಂಥ ಈ ಹಳೆ ವಿದ್ಯಾರ್ಥಿ ಇದ್ದೀರಿ, ನಿಮ್ಮ ಸ್ನೇಹಿತರನ್ನು ಕೂಡ ಇದಕ್ಕೆ ಸಹಕರಿಸುವಂತೆ, ಕೈ ಜೋಡಿಸುವಂತೆ ಕೇಳಿದಾಗ ಖಂಡಿತವಾಗಿಯೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇಬ್ಬಿಬ್ಬರಾದರೂ ಬರಲಿಕ್ಕೆ ಸಾಧ್ಯತೆ ಉಂಟು. ಈ ಒಂದು ಹಳೆ ವಿದ್ಯಾರ್ಥಿ ಸಂಘವನ್ನು ಬೆಳೆಸಲಿಕ್ಕೆ ಸಾಧ್ಯ ಉಂಟು. ಆ ನಿಟ್ಟಿನಲ್ಲಿ ತಾವುಗಳು ಕಾರ್ಯಪ್ರವೃತ್ತರಾಗುತ್ತೀರಿ ಎಂಬ ಒಂದು ನಂಬಿಕೆ ನನಗಿದೆ, ಆಶಾ ಭಾವನೆ ಇದೆ. ಇದರ ಜೊತೆಗೆ ನೀವು ಈ ಒಂದು ಮದನಿ ಸಂಸ್ಥೆಯ ಹೆಸರಲ್ಲಿ ಹಳೆ ವಿದ್ಯಾರ್ಥಿ ಸಂಘವನ್ನು ಮಾಡಿ ಇದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತುಕೊಂಡು ಕೆಲಸ ಮಾಡುವುದಕ್ಕಾಗಿ ಉಳ್ಳಾಲ ಸಾವಿರ ಜಮಾತಿನ ಪರವಾಗಿ ನಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾವು ಕಾಲು ಚಾಚಿಕೊಂಡು ನಮ್ಮ ಜೀವನವನ್ನು ಇನ್ನೊಬ್ಬರಿಗೆ ಮಾದರಿಯಾಗುವಂತೆ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೇಳಿದಂಥ ಆ ಒಂದು ವ್ಯವಸ್ಥೆ ಅಡಿಯಲ್ಲಿ, ಅವರ ಸಂದೇಶದ ಅಡಿಯಲ್ಲಿ ಈ ಊರಿನ ಎಲ್ಲ ಜಾತಿ ಜನಾಂಗದ ಜನರನ್ನ ಪ್ರೀತಿಸುವುದರೊಂದಿಗೆ ಸೌಹಾರ್ದಯುತವಾದ ವಾತಾವರಣದಲ್ಲಿ ನಾವು ಬದುಕಲಿಕ್ಕೆ ನಿಮ್ಮಂಥವರ ಒಂದು ಕೈ ಜೋಡಿಸುವಿಕೆ, ನಿಮ್ಮ ಸಹಕಾರ ಬರೀ ಅಗತ್ಯ. ಉಳ್ಳಾಲ ಯಾವಾಗಲೂ ಒಂದು ಪ್ರಕ್ಷುಬ್ಧ ವಾತಾವರಣ ಇರುವಂಥ ಊರು, ಇಲ್ಲಿ ಕೋಮುಗಲಭೆಯ ಊರು ಅಂತ ಹೇಳುವಂಥ ಕೆಲವೊಂದು ಮಾತುಗಳು ಇಲ್ಲಿ ಅಲ್ಲಲ್ಲಿ ಕಾಣ್ತಾ ಇದೆ. ಆದರೆ ಅಲ್ಲಾಹನ ಒಂದು ಅನುಗ್ರಹದಿಂದ ಈಗ ಕೆಲವು ವರ್ಷಗಳಿಂದ ಆ ಒಂದು ಕಪ್ಪು ಚುಕ್ಕೆಯು ಕೂಡ ಇವತ್ತು ಪೂರ್ಣ ವಿರಾಮ ಬಿದ್ದಿದೆ. ಇದು ಸಂಪೂರ್ಣವಾಗಿ ಅಳಿಸಿ ಹೋಗಬೇಕಾದ್ರೆ ನಿಮ್ಮಂತ ಈ ಹಳೆ ವಿದ್ಯಾರ್ಥಿ ಸಂಘದವರು ಕೆಲಸ ಮಾಡಿಕೊಂಡು ಹೋಗಿ ಇನ್ನೊಬ್ಬರಿಗೆ ಮಾದರಿಯಾಗಿ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ನಿಮ್ಮನ್ನು ಕಂಡು, ನಿಮ್ಮ ಈ ಒಂದು ವ್ಯವಸ್ಥೆಯನ್ನು ಕಂಡು ನಾನು ಕೂಡ ನಮ್ಮ ಶಾಲೆಯ ಒಂದು ಹಳೆ ವಿದ್ಯಾರ್ಥಿ ಸಂಘವನ್ನು ಪ್ರಾರಂಭ ಮಾಡುವ ಅಂತ ಹೇಳುವಂಥ ಹಂಬಲ ಹುಟ್ಟಿ ಬರುವ ರೀತಿಯಲ್ಲಿ ನಿಮ್ಮ ಕೆಲಸ ಸಾಗಿ ಬರಲಿ. ಆ ಮೂಲಕ ನಮ್ಮ ಈ ಹಳೇಕರ ಶಿಕ್ಷಣ ಸಂಸ್ಥೆ ಮುಂದಕ್ಕೆ ಕೂಡ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಹೊಂದಿ ಒಂದು ಶುಭ ವಾತಾವರಣದಲ್ಲಿ ಎಲ್ಲರಿಗೂ ಮೆಚ್ಚಿಯಾಗುವ ರೀತಿಯಲ್ಲಿ ನಮ್ಮ ಸಂಸ್ಥೆ ಬೆಳಗಲಿ ಅಂತ ಹಾರೈಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಿದ್ಯಾರ್ಥಿ ಸಂಘವನ್ನು ರೂಪಿಸಿದ್ದೀರಿ. ನೀವೆಲ್ಲ ಮನಸ್ಸು ಮಾಡಿದರೆ ಅಥವಾ ಅದನ್ನು ಇನ್ನೊಂದು ಮಾತಲ್ಲಿ ಅವರು ಹೇಳಿದ್ರು, ನೀವೆಲ್ಲ ಬೆನ್ನೆಲುಬು ಈ ಸಂಸ್ಥೆ ಇದ್ದು ಅಂತ ಹೇಳಿ
ಹೌದು ಸರ್ ಹೇಳಿದ ಹಾಗೇನೆ ನಮ್ಮ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ವಿಭಾಗದಲ್ಲಿ ಜೊತೆಗೆ ಇತ್ತೀಚೆಗೆ ಕಾಲೇಜು ವಿಭಾಗದಲ್ಲೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿಯೂ ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಾವು ನಮ್ಮ ಅಧ್ಯಾಪಕರೊಂದಿಗೆ ಆಡಳಿತ ಮಂಡಳಿಯೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಂಡು, ಸರ್ ನೀವು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಸಿಕ್ಕಿದ್ದು ನಮ್ಮ ಭಾಗ್ಯ, ಅನುವು ಮಾಡಿಕೊಂಡು ಬಂದಿದ್ದೀನಿ. ಜೊತೆಗೆ ಹಿರಿಯ ತಲೆಮಾರು ಹಾಜಿ ಇಬ್ರಾಹಿಂ ಕಾಸಿಂ ಹಾಗೂ ನಾವು ಇವತ್ತಿನ ಸಭಾ ಕಾರ್ಯಕ್ರಮ ಅಧ್ಯಕ್ಷರಾಗಿರುವಂತಹ ಹಾಜಿ ಶಾಹುಲ್ ಹಂಬಿ ಎಲ್ಲರೂ ಒಟ್ಟಿಗೆ ಇದ್ದುಕೊಂಡು ಈ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನನಗೆ ಒಳ್ಳೆಯ ಒಂದು ಅವಕಾಶ ದೊರೆತಿದೆ. ಸರ್ವಶಕ್ತಿ ನಾನು ಸ್ತುತಿಸ್ತಾ ಇದ್ದೇನೆ. ವಂದನೆಗಳು ಸರ್. ನಿಮ್ದು ಯಾವತ್ತೂ ಸಹಕಾರ ನಮ್ಮ ಸಂಸ್ಥೆಯ ಮೇಲೆ ಇರಲಿ, ನಮಗೂ ಒಬ್ಬ ಮಾರ್ಗದರ್ಶಕರು ನೀವು ಆಗಬೇಕು ಅನ್ನೋದನ್ನು ನೆನಪು ಮಾಡ್ತಾ ನಾವು ಬಹಳ ಸಂಕ್ಷಿಪ್ತವಾಗಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಿತನುಡಿಗಳನ್ನು ಆಡಿ ಅಥವಾ ಉದ್ಘಾಟಕರ ನುಡಿಯನ್ನು ಆಡಿದಂತಹ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ಅವರಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘ, ಇಲ್ಲಿನ ಅಧ್ಯಾಪಕೇತರ ಬಂಧುಗಳು ಮತ್ತು ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರಂತೆ ಯಾವತ್ತು ನಿಮಗೆ ಆಶ್ಚರ್ಯ ಕಾಣಬಹುದು, ನಾವು ಇಷ್ಟಿದ್ರು ಕೂಡ ನಮಗೆ ಕೈಕಾಲು ನೋವು ಮಂಡಿ ನೋವಿದೆ. ನಮ್ಮ ಹಾಜಿ ಇಬ್ರಾಹಿಂ ಕಾಸಿಂ ಅವರು ಕಣ್ಣಿನ ಶಕ್ತಿ ಬಹಳ ಕಮ್ಮಿ ಆಗ್ತಾ ಇದೆ, ಆದರೂ ನಾವೆಲ್ಲ ಮೆಚ್ಚುವಂತಹ ವ್ಯಕ್ತಿತ್ವ ಅಂತ ಹೇಳಿದೆ. ಇವತ್ತು ಕೂಡ ಮೆಲ್ಲಗೆ ಅವರೇ ಬಂದು ಪ್ರತಿ ದಿವಸ ಬಂದು ಹೇಗಿದ್ದೀರಿ ಎಲ್ಲರನ್ನು ಮಾತಾಡಿಸಿಕೊಂಡು ಹೋಗುವಂತಹ ಅಪ್ಪಟವಾದಂತಹ ಸಂಸ್ಥೆಯ ಮೇಲಿನ ಪ್ರೇಮವನ್ನು ಕೂಡ ನಾವಿಲ್ಲಿ ಗುರುತಿಸಲೇಬೇಕಾಗ್ತದೆ. ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಶಾಹುಲ್ ಹಮೀದ್ ಅವರನ್ನು ನಾವು ಸಭಾಧ್ಯಕ್ಷರನ್ನಾಗಿ ಗುರುತಿಸಿದ್ದು, ನಮ್ಮೊಬ್ಬ ಹಿರಿಯರಾಗಿ ಬಹಳಷ್ಟು ಹಿಂದಿನಿಂದ ಕೆಲಸ ಮಾಡುವವರಾಗಿ ಸೌಮ್ಯ ಸ್ವಭಾವದ ವ್ಯಕ್ತಿ. ನಮ್ಮ ಆಯ್ಕೆ ಹಳೆ ವಿದ್ಯಾರ್ಥಿಗಳು ನಮ್ದೆಲ್ಲ ಸೇರಿ ಶಾಹುಲ್ ಹಮೀದ್ ಆಗಬೇಕು ಅಂತ ಹೇಳಿ, ಸರ್ ನೀವು ನಮ್ಮೊಂದಿಗಿದ್ದೀರಿ, ತಮಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಆಡಳಿತ ಸಮಿತಿಯ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಎಲ್ಲರೂ ಜೊತೆಗೆ ಎಲ್ಲ ಸದಸ್ಯರು, ವಿಶ್ರಾಂತ ಅಧ್ಯಾಪಕರು, ಪ್ರಸಕ್ತ ಅಧ್ಯಾಪಕರು, ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಕ್ಕೆ ಇಲ್ಲಿನ ವಂದನಾರ್ಪಣೆಯಲ್ಲಿ ನಾನು ನಿಮಗೂ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೀನಿ. ಅಲ್ಯೂಮಿನಿಯಂ ಅಸೋಸಿಯೇಷನ್, ಶಾರ್ಟ್ ಆಗಿ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ಕಚೇರಿಯ ನಾಮಫಲಕವನ್ನು ಇದೀಗ ಅನಾವರಣ ಮಾಡಿದ ಹಾಜಿ ಅಬ್ದುಲ್ ರಶೀದ್ ಸಸಿ ನೆಡುವಂತಹ ಕಾರ್ಯಕ್ರಮ ಗೌರವಾನ್ವಿತ ಅಧ್ಯಕ್ಷರು ನೆರವೇರಿಸಿಕೊಳ್ತಾ ಇದ್ದಾರೆ. ಜೊತೆಗೆ ನೀರು ಒಯ್ಯುವಂತಹ ಕೆಲಸ ನಮ್ಮ ಹಾಜಿ ಇಬ್ರಾಹಿಂ ಕಾಸಿಂ ಅವರಿಂದ. ಜೊತೆಗೂಡಿದ್ದಾರೆ ಖಾದರ್ ಅವರು, ಉಮರಬ್ಬ ಅವರಿದ್ದಾರೆ, ತನ್ಜೀರ್ ಶಂಕರಣ್ಣ ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಓಲ್ಡ್ ಸ್ಟೂಡೆಂಟ್ ಅವರು ಈ ಒಂದು ಫೇಸ್ಬುಕ್ ಅನಾವರಣ ಮಾಡಿದ್ದಾರೆ. ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿದ್ದಾರೆ ಶಾಹುಲ್ ಹಮೀದ್ ಸರ್. ಅಧ್ಯಾಪಕರೇ, ನನ್ನ ಪ್ರೀತಿಯ ನನ್ನೆಯ ಹಳೆ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ನಡೆದಿರುವ ಅತಿಥಿಗಳೇ, ನಿವೃತ್ತಿ ಬದುಕಿನಲ್ಲಿ 7 ವರ್ಷಗಳ ದಾಟಿ ಹೋಗಿದೆ. ಅಂದಿನಿಂದ ಇಲ್ಲಿವರೆಗೆ ನಾನು ಯಾವುದು ಕೂಡ ಎಲ್ಲಿ ಕೂಡ ಭಾಷಣವನ್ನು ಮಾಡಲಿಲ್ಲ. ಇವತ್ತೇ ವೇದಿಕೆ ಹಾಕಿಸಿದಾಗ ನಮ್ಮ ಅಧ್ಯಾಪಕರು ಏನೇ ಇರಲಿ, ಒಂದು 4 ದಿನ 5-6 ವರ್ಷಗಳ ಮೊದಲು ಈ ಸಂಸ್ಥೆಯ ಬಗ್ಗೆ ರಚನೆ ಮಾಡುವಂಥ ಬಗ್ಗೆ ತೊಕ್ಕೊಟ್ಟು ಪಟ್ಟಣದಲ್ಲಿ ಪರಿಸರದಲ್ಲಿ ಇದು ಸ್ಥಾಪನೆಗೊಂಡಿತ್ತು. ನಂತರ ಇದರ ಬಗ್ಗೆ ನನಗೆ ತಿಳುವಳಿಕೆ ಇರಲಿಲ್ಲ. ಏನಾಗಿದೆ ಯಾವುದಾಗಿದೆ ಎಂಬುದು ತಿಳುವಳಿಕೆ ಇಲ್ಲ. ಆದರೆ ಇತ್ತೀಚೆಗೆ ನನಗೆ ಇದರ ಸುತ್ತು ಶ್ರೀಯುತ ಕಮಲಾಶರವರು ಮನೆಗೆ ಭೇಟಿ ಕೊಟ್ಟು ಬರಲೇಬೇಕು ಅಂತ ಕಾರಣ ಇಲ್ಲಿ ಬಂದುಬಿಟ್ಟಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೇಹ ಸಭೆಯನ್ನು ನೀವು ಆಚರಿಸಿದ್ದೀರಿ.
ಬಹುಶಃ ಇದರಿಂದ ನಮ್ಮ ಶಾಲೆಗೆ ತುಂಬ ಭವಿಷ್ಯದಲ್ಲಿ ತುಂಬ ಪ್ರಯೋಜನವೂ ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇಂದು ಕಾಣುವಾಗ, ಇಲ್ಲಿ ಪರಿಸ್ಥಿತಿ ಕಾಣುವಾಗ, ಮಕ್ಕಳ ಆಸಕ್ತಿ ಕಾಣುವಾಗ ನನಗೆ ಆಶ್ಚರ್ಯವಾಗುತ್ತದೆ. ಏನಿದ್ರೂ ಕೂಡ ಹೆಚ್ಚು ಮಾತಾಡಿ ನಾನು ಹೋಗುವುದಿಲ್ಲ. ಅಲ್ಲೇ ವಿಚಾರಕರಾದ ನಿಮ್ಮೊಡನೆ ನನ್ನ ಒಂದು ವಿನಂತಿ ಆಗುತ್ತದೆ, ಇಂದು ನಿಮ್ಮಲ್ಲಿ ಇದ್ದಂಥ ಆಸಕ್ತಿ, ಈ ಆಸಕ್ತಿ ನಿಮ್ಮಲ್ಲಿ ಸದಾ ಇರಲಿ ಅಂತ ಹೇಳಿ ನಾನು ಹೇಳ್ತೇನೆ. ಈ ಶಾಲೆಗೋಸ್ಕರ ನೀವು ಇನ್ನೂ ಧಾರಾಳವಾಗಿ ದುಡಿಯುವಂಥ ಒಂದು ಪರಿಸ್ಥಿತಿಯನ್ನು, ದುಡಿಯುವಂಥ ಒಂದು ಅವಕಾಶ ನಿಮಗೆ ಸಿಗಲಿ, ನಿಮಗೆ ದೇವರು ಒಳಿತನ್ನು ಮಾಡಲಿ ಅಂತ ಹೇಳಿಕೊಂಡು ನನ್ನ ಪುಟ್ಟ ಭಾಷಣವನ್ನು ಇಲ್ಲಿ ನಿಲ್ಲಿಸ್ತೇನೆ. ಇವರಿಗೆ ಅಬ್ಬಾಸ್ ಇವರು ಹೂಗುಚ್ಛ ನೀಡಬೇಕಾಗಿ ವಿನಂತಿ ಮಾಡಿಕೊಂಡಿದ್ದಾರೆ. ಭಾವ ಇವರಿಗೆ ಹನಿ ಗೋವ ಇವರು ಹೂಗುಚ್ಛ ನೀಡಿ ಸ್ವಾಗತ ಮಾಡಬೇಕಾಗಿ ವಿನಂತಿ. ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಸಂಘದ ಸದಸ್ಯರು ಅಹಮದ್ ಗೋವಾ ಇವರು ನಮ್ಮೊಂದಿಗೆ ಇವರಿಗೆ ಇಕ್ಬಾಲ್ ಯುಎಸ್ಸಿ ನಮ್ಮೊಂದು ಸ್ನೇಹ ಸಭೆಗೆ ಯುಎಚ್ ಹಸನಪ್ಪ ಇನ್ನೊಬ್ಬ ಸದಸ್ಯರು. ಕನ್ನಡದವರು ಹೂಗುಚ್ಛ ನೀಡಿದ ಎಲ್ಲರಿಗೂ ಸ್ವಾಗತ ಮಾಡಿದ್ದೇವೆ. ನಮ್ಮ ಹಳೆ ವಿದ್ಯಾರ್ಥಿ ರಿಯಾಜ್ ಅವರು ತಮ್ಮ ಪ್ರಸ್ತಾವನೆಯನ್ನ ಮಾತನಾಡಬೇಕಾಗಿ ನಾನು ಗೌರವಾನ್ವಿತ ನನ್ನೆಲ್ಲ ಶಿಕ್ಷಕರಿಗೆ ಮತ್ತು ಈ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ ಮತ್ತು ನನ್ನ ಹಿರಿಯ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ಸಹಪಾಠಿಗಳಿಗೆ ಪ್ರಥಮತಃ ನಾನು ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ಹಾರೈಸ್ತಾ ಇದ್ದೇನೆ, ಅಭಿನಂದಿಸ್ತಾ ಇದ್ದೇನೆ. ಮದನಿ ವಿದ್ಯಾಸಂಸ್ಥೆ ಹಳೇಕಲ ಉಳ್ಳಲ ಇದರ ಇತಿಹಾಸಗಳನ್ನು ಮತ್ತು ಇದರ ಹಿನ್ನೆಲೆ ಅನುಭವಗಳನ್ನು ಹಂಚಿಕೊಳ್ಳುವ ಇದೊಂದು ಸೂಕ್ತ ವೇದಿಕೆ. ಆದರೆ ಅದರ ಅರ್ಹತೆ ನನಗಿಲ್ಲ. ಯಾಕೆಂದರೆ ನಮ್ಮ ಹಿರಿಯರು ಅದರ ಅನುಭವವನ್ನು ಅನುಭವಿಸಿದವರು ನಮ್ಮ ಮುಂದಿದ್ದಾರೆ. ಈ ಸ್ಥಾಪನೆಯನ್ನು ಅವರ ಜೀವನ ಪರ್ಯಂತ ನಡೆಸಿಕೊಂಡು ಬಂದಂತಹ ಶಿಕ್ಷಕರು ನಮ್ಮ ಮುಂದೆ ಇದ್ದಾರೆ. ಅವರ ಮುಂದೆ ನಾನು ಅದರ ಅನುಭವವನ್ನು ಹಂಚಲು ಅರ್ಹನಲ್ಲ. 1974ರ ಲೆಕ್ಕಾಚಾರದಲ್ಲಿ ಜನವರಿ ನಿನ್ನೆಯ ದಿನ ಇದಕ್ಕೆ 45 ವರ್ಷ ಆಗ್ತದೆ. ಈ ಸಂಸ್ಥೆಗೆ ಬ್ರಿಟಿಷರ ಕಾಲದಿಂದ ಅತ್ಯಂತ ಕುಗ್ರಾಮವಾಗಿದ್ದಂತಹ ಹಳೇಕಲ ಮತ್ತು ತಗ್ಗು ಪ್ರದೇಶವು ಕೂಡ, ಇಲ್ಲಿ ಯಾರು ಜನನಿಬಿಡ ಪ್ರದೇಶ ಅಲ್ಲ. ಆದರೆ ಈ ಪ್ರದೇಶದಲ್ಲಿ ಅಕ್ಷರ ಕ್ರಾಂತಿಯನ್ನು ಉಂಟು ಮಾಡಿದ ಇಲ್ಲಿನ ಸ್ಥಳೀಯ ಪರಿಸರದ ವಿದ್ಯಾಸ್ನೇಹಿಗಳು. ಅವರ ಮೂಲಕ ಇಲ್ಲಿ ಹಂತ ಹಂತವಾಗಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಆ ನಂತರ ವೃತ್ತಿಪರ ಶಿಕ್ಷಣ, ಈ ರೀತಿ ಹಂತ ಹಂತವಾಗಿ ಬೆಳೆಯುತ್ತಾ ಹೋಯಿತು. ಆದರೆ ಈ ಈ ಶಾಲೆಯಲ್ಲಿ ಕಲಿತವರು, ಕಲಿಕೆಗೆ ಬರುವವರು ಇಲ್ಲಿ ಪರಿಸರದವರು ಮಾತ್ರವಾಗಿರಲಿಲ್ಲ. ಬದಲಾಗಿ ಈ ಶಾಲೆಗೆ, ಈ ಕಾಲೇಜಿಗೆ ಬರುತ್ತಿರುವವರು ಎಲ್ಲೋ ಮೈಲುಗಟ್ಟಲೆ ದೂರದಿಂದ ನಾವು ನಮ್ಮ ಈ ಆಫೀಸಿನ ಕಾರ್ಯಾಚರಣೆ ನಂತರ ನಾವು ಅವರ ಇತಿಹಾಸವನ್ನು ಕೆದಕುವವರಿದ್ದೇವೆ, ಅವರ ಹಿನ್ನೆಲೆಯನ್ನು, ಮಾಹಿತಿಯನ್ನು ಕಲೆ ಹಾಕುವವರಿದ್ದೇವೆ. ಆಗ ಗೊತ್ತಾಗುತ್ತದೆ ಈ ಶಾಲೆಯಲ್ಲಿ ಬಂದು, ಈ ಕಾಲೇಜಿನಲ್ಲಿ ಬಂದು ಕಲಿತವರು ಎಷ್ಟು ದೂರದಿಂದ ಬಂದಿದ್ದಾರೆ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಇದಕ್ಕೆ ಇಲ್ಲಿ ಶಿಕ್ಷಕರಾಗಿ ಬಂದಂತಹ, ಕಲಿಸಲು ಬಂದಂತಹ ಟೀಚರ್ ಆಗಲಿ, ಸರ್, ಮಾಸ್ಟರ್ ಅವರಾಗಲಿ ಕೂಡ ಇವರೆಷ್ಟೋ ದೂರದಿಂದ ಈ ಕುಗ್ರಾಮಕ್ಕೆ ಬಂದು ಇಲ್ಲಿ ಅಕ್ಷರ ಕ್ರಾಂತಿಯನ್ನು ಉಂಟು ಮಾಡಿದ್ದಾರೆ. ನಮಗೆ ಗೊತ್ತು, ಇನ್ನು ಲಕ್ಷಾಂತರ ರೂಪಾಯಿಯನ್ನು ವ್ಯಯಿಸ್ತಾ ಇದ್ದಾರೆ ಶಿಕ್ಷಣಕ್ಕಾಗಿ. ಅದೇ ರೀತಿ ಶಿಕ್ಷಣವು ವ್ಯಾಪಾರೀಕರಣಗೊಳ್ಳುತ್ತಾ ಇದೆ. ಅಂತಹ ಈ ಸನ್ನಿವೇಶದಲ್ಲಿ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ 1, 2, 3 ರೂಪಾಯಿ, 10 ರೂಪಾಯಿ, 100 ರೂಪಾಯಿಯ ಫೀಸುಗಳಲ್ಲಿ ಮಾತ್ರ ನಾವು ಕಲಿತವರು. ಆದರೆ ನಮಗೆ ಹೆಮ್ಮೆ ಇದೆ, ನಮ್ಮ ಆಡಳಿತ ಮಂಡಲದ ಪ್ರಯತ್ನ ಎಂದು ನಾನು ಸ್ಮರಿಸ್ತಾ ಇದ್ದೇನೆ. ಅದೇ ರೀತಿ ಮದನಿಯ ಬಗ್ಗೆ ನಮಗೆ ಹೆಮ್ಮೆ ಇದೆ.
ಇಲ್ಲಿ ಕಲಿತ ಪ್ರತಿಯೊಬ್ಬರ ಬಗ್ಗೆ ನಾವು ಅಧ್ಯಯನ ನಡೆಸಲು ಹೊರಡ್ತಾ ಇದ್ದೇವೆ. ಹಾಗೆ ಅಧ್ಯಯನ ನಡೆಸಿದರೆ ಈ ರೀತಿಯ ಹೆಮ್ಮೆ ಮತ್ತು ಗೌರವ ನಮಗೆ ಅನಿಸ್ತಾ ಇದೆ. ಇವರನ್ನೆಲ್ಲನ್ನು ಒಟ್ಟುಗೂಡಿಸುವ ಪ್ರಯತ್ನ ಮಾತ್ರ ಈ ತನಕ ಒಂದು ವ್ಯವಸ್ಥಿತವಾಗಿ ಆಗಲಿಲ್ಲ ಎಂಬುದೇ ನಮಗೆ ಒಂದು ದುಃಖದಾಯಕ ಸಂಗತಿ. ಎಲ್ಲ ಸಂಸ್ಥೆಗಳಲ್ಲಿ ಒಂದು ಅಲುಮ್ನಿ ಅಸೋಸಿಯೇಷನ್ ಇರುತ್ತದೆ, ಅದು ಸದಾ 100 ಕಾಲ 200 ಕಾಲ ಮುಂದುವರಿತದೆ. ಆದರೆ ಇಲ್ಲಿ ಆ ಪ್ರಯತ್ನ ಆಗಲಿಲ್ಲ. ಇದು ಕೇವಲ ನನ್ನ ಒಬ್ಬನ ಬಯಕೆ ಮಾತ್ರ ಅಲ್ಲ, ಬದಲಾಗಿ ನಾವು ಇಲ್ಲಿ ನೋಡಿದ್ದೇವೆ. ಇಲ್ಲಿ 30 ವರ್ಷ 35 ವರ್ಷ ತಮ್ಮ ಜೀವಮಾನವನ್ನೇ ಈ ಸಂಸ್ಥೆಗಾಗಿ ತ್ಯಾಗ ಮಾಡಿದಂತಹ ಇಲ್ಲಿಯ ನಮ್ಮ ಶಿಕ್ಷಕರು ಹೊರಗೆ ಹೋಗುವಾಗ ಯಾವುದೋ ಒಂದು ದಿವಸಕ್ಕೆ ಬಂದಂತಹ ಒಂದು ಕೆಲಸದ ಆಳುವಿನ ತರ ಹೊರಗೆ ಹೋಗುವುದು. ಯಾಕೆಂದ್ರೆ ಅವರಿಗೆ ಅರ್ಹವಾದ ಸನ್ಮಾನ, ಅರ್ಹವಾದ ರೀತಿಯಲ್ಲಿ ಅವರನ್ನು ಕಲಿಸಿಕೊಡುವಂತಹ ಪ್ರಯತ್ನ ನಾನು ಮತ್ತು ನೀವು ಮಾಡಲಿಲ್ಲ ಎಂಬುದು ಸತ್ಯ. ಆದ ಕಾರಣ ಮುಂದಿನ ದಿನಗಳಲ್ಲಿ ಆ ರೀತಿ ಆಗಬಾರದು ಎಂಬುದನ್ನು, ನಮ್ಮ ತಪ್ಪನ್ನು ಅವಲೋಕಿಸುವಂತಹ ಈ ಸಂದರ್ಭ. ಹೀಗೆ ಎಲ್ಲರನ್ನೂ ನಾವಿಲ್ಲಿ ಒಟ್ಟುಗೂಡಿಸ್ತಾ ಇದ್ದೇವೆ. ಇವತ್ತು ಗೊತ್ತು ನಮ್ಮ ಸಮಾಜದಲ್ಲಿ ವರ್ಗೀಕರಣಗೊಳ್ಳುತ್ತಾ ಇದೆ, ನಮ್ಮ ಸಮಾಜದಲ್ಲಿ ವಿಭಜನೆಗೊಳ್ಳುತ್ತಾ ಇದೆ, ನಮ್ಮ ಸಮಾಜದಲ್ಲಿ ಕೋಮು ಮನೋಭಾವನೆ ಹೆಚ್ಚುತ್ತಾ ಇದೆ. ಇಲ್ಲಿ ಜಾತಿ, ಮತ, ಧರ್ಮ, ವಿಭಾಗೀಯ, ಸಂಘಟನಾತ್ಮಕ ಅಂತಸ್ತು, ಶ್ರೀಮಂತರಿರಲಿ ಬಡವರಿರಲಿ, ಅಧಿಕಾರದ ಹೊಸ್ತಿಲಲ್ಲಿ ಇರುವವರಿರಲಿ, ಯಾರೆಲ್ಲರೂ ಕೂಡ ಒಂದೇ ತರಗತಿಯಲ್ಲಿ ನಾವು ಕಲಿತವರು ಈ ಮದನಿ ಸಂಸ್ಥೆಯಲ್ಲಿ. ಆದ ಕಾರಣ ಈ ಸಮಾಜವನ್ನು ನಾವು ಬಯಸ್ತಾ ಇದ್ದೇವೆ, ಈ ಸಮಾಜವನ್ನು ನಾವು ಕಟ್ಟಲಿದ್ದೇವೆ ಈ ಮದನಿ ಅಲುಮ್ನಿ ಅಸೋಸಿಯೇಷನ್ನ ಮೂಲಕ. ಈ ಪ್ರಯತ್ನವನ್ನು ನಾವು ಮುಂದುವರಿಸಲಿದ್ದೇವೆ. ಇದಕ್ಕೆ ನಾವೆಲ್ಲರೂ ಸಿದ್ಧರಾಗುತ್ತಾ ಇದ್ದೇವೆ. ಈ ರೀತಿ ನಮ್ಮ ಹಲವಾರು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳನ್ನು ವಹಿಸಿಕೊಂಡಂತಹ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ. ನಾವು ಮುಂದಿನ ದಿನದಲ್ಲಿ ಒಂದು ಐತಿಹಾಸಿಕ ಪುನರ್ಮಿಲನಕ್ಕೆ, ಅವಿಸ್ಮರಣೀಯ ಕೂಡುವಿಕೆಗೆ ಸಾಕ್ಷಿಯಾಗಬೇಕು ಎಂದು. ಅಂದರೆ ಇಷ್ಟು ನಮ್ಮ ಸರಿಸುಮಾರು 18-20 ಸಾವಿರ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಎಂಬುದು ಒಂದು ಲೆಕ್ಕಾಚಾರ. ಈ ಹಳೆ ವಿದ್ಯಾರ್ಥಿಗಳನ್ನು ಹುಡುಕುವ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆಫೀಸ್ನ ಕಾರ್ಯಾಚರಣೆಯಲ್ಲಿ ನಮ್ಮ ಮುಖ್ಯ ಭಾಗ ಏನೆಂದರೆ ಒಂದು ಪೋಸ್ಟ್ ಕಾರ್ಡ್ನ ಮೂಲಕ ಹಳೆಯ ಅಡ್ರೆಸ್ಗಳಿಗೆ ನಾವು ನಮ್ಮ ಸಂದೇಶವನ್ನು ರವಾನಿಸುವುದು. ಆನಂತರ ಅದರಲ್ಲಿ ಒಂದು ಕಡಿಮೆ ಪಕ್ಷ 5,000 ಮಂದಿ ಆದರೂ ನಮಗೆ ಸಿಕ್ಕಿದರೆ ಆ ಮೂಲಕ ಒಂದು ಐತಿಹಾಸಿಕ ಪುನರ್ಮಿಲನದ ಒಂದು ಅವಿಸ್ಮರಣೀಯ ಕೂಡುವಿಕೆಯ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲು ನಾವು ಪ್ರಯತ್ನಿಸ್ತಾ ಇದ್ದೇವೆ. ಅದೇ ರೀತಿ ಹಲವಾರು ಕಾರ್ಯಕ್ರಮಗಳು ನಮಗೆ ಇಡಬಹುದು. ಈಗ ಇದು ಕ್ರೀಡೋತ್ಸವ ಇಡಬಹುದು, ಅದೇ ರೀತಿ ಹಳೆಯ ನೆನಪಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮೆಲುಕು ಹಾಕುವಂತಹ, ನೆನಪಿಸುವಂತಹ ಕಾರ್ಯಕ್ರಮ ಇಡಬಹುದು. ಅದೇ ರೀತಿ ನೆನಪಿನ ಪುಟದಳು ಎಂಬಂತಹ ಒಂದು ಆಲ್ಬಮ್ ಅನ್ನು ನಾವು ಹೊರಗೆ ತರಬಹುದು. ಹಳೆಯ ಫೋಟೋಗಳನ್ನು ಕೂಡ ನಾವು ಸಂಗ್ರಹಣ ಮಾಡ್ತಾ ಇದ್ದೇವೆ. ಈ ರೀತಿ ನಮ್ಮ ಸ್ವಸ್ಥ ನಿರ್ಮಲ ಮನಸ್ಸು ಆ ಅಂದಿನ ಕಾಲದಲ್ಲಿ ಇತ್ತು, ಅದು ಇಂದು ನಮ್ಮಲ್ಲಿ ಇರಬೇಕು, ಅದನ್ನು ನಾವು ಪುನಃಸ್ಥಾಪಿಸಬೇಕು ಎಂಬ ಉದ್ದೇಶದಿಂದ ಇದೇ ಶಾಲೆ, ಇದೇ ಕೊಠಡಿ, ಇದೇ ಶಿಕ್ಷಕರ ಮುಂದೆ ನಾವು ಆ ಪ್ರಯತ್ನವನ್ನು ಮಾಡಲಿದ್ದೇವೆ. ಈ ರೀತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕವಾಗಿ ಮುಂದೆ ಇದ್ದವರಿದ್ದಾರೆ, ಅದೇ ರೀತಿ ರಾಜಕೀಯ ಧುರೀಣರಿದ್ದಾರೆ, ಶೈಕ್ಷಣಿಕ ಸೇವೆಯನ್ನು ಮಾಡುವವರಿದ್ದಾರೆ, ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುವವರಿದ್ದಾರೆ, ಮಾಧ್ಯಮ ಮಿತ್ರರಿದ್ದಾರೆ, ಮಿಲಿಟರಿ ಪೊಲೀಸ್ ಪಡೆಗಳಲ್ಲಿ ಇದ್ದಾರೆ, ಅದೇ ರೀತಿ ದೇಶ ವಿದೇಶಗಳಲ್ಲಿ ಉನ್ನತ ಪ್ರತಿಷ್ಠಿತ ಕಂಪನಿಯ ಹುದ್ದೆಗಳನ್ನು ಹುದ್ದೆಗಳನ್ನು ವಹಿಸುವವರು ಮತ್ತು ನಿರ್ವಹಿಸುವವರು ಕೂಡ ನಮ್ಮ ಸಂಸ್ಥೆಯಲ್ಲಿದ್ದಾರೆ. ಇವರೆಲ್ಲರ ಪ್ರತಿಭೆಗಳನ್ನು ಇವರೆಲ್ಲರನ್ನು ಒಂದುಗೂಡಿಸುವ ಕೆಲಸ ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಇದರಲ್ಲಿ ಎಲ್ಲರ ಸಹಕಾರ ಬೇಕು ಎಂದು ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಹೀಗೆ ಈ ರೀತಿಯಲ್ಲಿ ನಮ್ಮಲ್ಲಿರುವಂತಹ ಸಂಪನ್ಮೂಲ ವ್ಯಕ್ತಿಗಳನ್ನೇ ನಾವು ಒಗ್ಗೂಡಿಸುತ್ತಾ ಇಲ್ಲಿನ ಮುಂದಿನ ಕಾರ್ಯಯೋಜನೆಯನ್ನು ನಿರ್ಮಿಸಲಿದ್ದೇವೆ. ಇಲ್ಲಿ ಯಾವ ತರ ಉನ್ನತಿ ಆಗಬೇಕು, ಈ ಕ್ಷೇತ್ರ ಈ ವಿದ್ಯಾಭ್ಯಾಸ ಎಷ್ಟು ದೊಡ್ಡ ಇದಕ್ಕೆ ಜಾಗ ಇದೆ, ಎಷ್ಟೋ ಉಪಯೋಗಕಾರಿ ಕೊಠಡಿಗಳಿವೆ, ಆದರೆ ಅವುಗಳೆಲ್ಲವೂ ಪಾಲು ಬೀಳುತ್ತಾ ಇದೆ. ಸುತ್ತಾಡಿ ಬನ್ನಿ, ತುಂಬಾ ಬೇಸರ ಆಗ್ತದೆ. ನಾವೆಲ್ಲ ಈ ಕನ್ನಡ ಮಾತನಾಡಿದ್ದು ಕೂಡ ಅಲ್ಲಿಂದ ಕಲಿತು. ಆದ ಕಾರಣ ಇಂತಹ ಫೀಸ್ ಕಡಿಮೆ ಇರುವಂತಹ
ಬಡ ಮಕ್ಕಳಿಗೆ ಸೂಕ್ತವಾದ ಶಿಕ್ಷಣ ಲಭ್ಯವಾಗುತ್ತಿದ್ದಂತಹ ಐತಿಹಾಸಿಕ ಪರಂಪರೆ ಇರುವಂತಹ ಈ ಸಂಸ್ಥೆಯನ್ನು ಇನ್ನು ಮುಂದೆಗೆ ಕೊಂಡೊಯ್ಯುವುದು ನಮ್ಮೆಲ್ಲರ ಜವಾಬ್ದಾರಿ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮೊಂದಿಗೆ ಹೇಳಿಕೊಳ್ಳುತ್ತಾ ಇದ್ದೇನೆ. ನಾವು ಇದಕ್ಕೆ ಬೇಕಾಗಿ ಮಾಡಿದ್ದೇನು, ಇದಕ್ಕೆ ಬೇಕಾಗಿ ನಾವು ಒಂದು ವಾಟ್ಸಪ್ ಗ್ರೂಪ್ ಸಾಮಾಜಿಕ ಜಾಲತಾಣವನ್ನು ಬಳಸಿದೆವು. ಅದರಲ್ಲಿ 4 ವರ್ಷದ ಹಿಂದೆ ವಾಟ್ಸಪ್ ಗ್ರೂಪ್ ಅನ್ನು ಬಳಸಿ ಆ ಮೂಲಕ ಜನರನ್ನು ಸೇರಿಸುತ್ತಾ ಹೋದೆವು. ಅದು ಸರ್ವಸಾಮಾನ್ಯ, ಅಲ್ಲಿ ಕೆಲವು ಧಾರ್ಮಿಕ ಚರ್ಚೆಗಳು ಬರತೊಡಗಿತು, ಅದೇ ರೀತಿ ರಾಜಕೀಯ ಚರ್ಚೆಗಳು ಬರತೊಡಗಿತು, ಅದೇ ರೀತಿ ಇನ್ನಿತರ ನಮ್ಮ ಉದ್ದೇಶಕ್ಕೆ ಪೂರಕವಲ್ಲದ ವಿಷಯಗಳು ಚರ್ಚೆಗೆ ಬರತೊಡಗಿತು. ಆದರೆ ನಮ್ಮಲ್ಲಿ ನಂಬರ್ಸ್ಗಳನ್ನು ಸಂಪರ್ಕ ಸಂಖ್ಯೆಯನ್ನು ಕಲೆಕ್ಟ್ ಮಾಡುವ ಕೆಲಸ ನಾವು ಮಾಡಿದ್ದೇವೆ. ಸೊ ಈ ರೀತಿ ನಾವು ತಂಡೋಪವಾಗಿ ಅದನ್ನು ಮುಂದೆ ಸಾಗಿಸ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮ ಮುಂದಿನ ಯೋಜನೆಗಳು ಏನು ಮತ್ತು ಯಾವ ರೀತಿ ಕಾರ್ಯಕ್ರಮಗಳು ನಾವು ಹಮ್ಮಿಕೊಳ್ಳಬೇಕು ಎಂಬುದನ್ನು ನಾವೆಲ್ಲರೂ ಸಸ್ನೇಹದಿಂದ ಸವಿಸ್ತಾರವಾಗಿ ಹಂಚುತ್ತಾ ಅನಿಸಿಕೆಗಳನ್ನು ನಾವು ಇಲ್ಲಿ ವ್ಯಕ್ತಪಡಿಸುವ, ಆ ನಂತರ ನಿರ್ಣಾಯಕವನ್ನು ಬರೆದಿಡುವ. ಮುಂದಿನ ನಮ್ಮ ಒಂದು ಕಾರ್ಯಕ್ರಮ ರಂಗಮಂಟಪ ಉದ್ಘಾಟನೆ, ಆ ಕಾರ್ಯಕ್ರಮದ ಡೇಟ್, ಆ ಸಂದರ್ಭವನ್ನು ಕೂಡ ನಾವು ಇಲ್ಲಿ ಸೂಚಿಸೋಣ. ಇಷ್ಟು ಹೇಳಲು ನನಗೆ ಅವಕಾಶವನ್ನು ಮಾಡಿಕೊಟ್ಟ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಖಂಡಿತವಾಗಿ ರಿಯಾಜ್ ಅವರು ಅದ್ಭುತವಾಗಿ, ಹಾಗೆ ಕಾಮಾಕ್ಷ ಸರ್ ಇವರ ಒಂದು 28 ವರ್ಷಗಳ ಕಾಲ ಇವರು ಬೋಧಿಸಿದ ವಿಷಯಗಳು ಗಣಿತ, ಕನ್ನಡ ಮತ್ತು ಮುಖ್ಯವಾಗಿ NCC. ನಾನು ಸಹ ಅವರ ವಿದ್ಯಾರ್ಥಿ. ಹಾಗೆ ಈಗ ಪ್ರಸ್ತುತ ಟ್ಯೂಷನ್ ಮನೆಯಲ್ಲಿ ಕೊಡ್ತಿದ್ದಾರೆ. ಈಗ ಕಮಲೇಶ್ ಸರ್ ಅವರ ವಿನಂತಿ, ಪ್ರಸ್ತಾವನೆಯ 2 ಮಾತುಗಳು. ಆಡಳಿತ ಮಂಡಳಿಯ ಎಲ್ಲ ಬಹುಮಾನ್ಯ ಸದಸ್ಯರಿಗೆ, ಆತ್ಮೀಯ ಅಧ್ಯಾಪನ ಮಿತ್ರರಿಗೆ ಹಾಗೂ ನನ್ನ ಅಷ್ಟೇ ಆತ್ಮೀಯರಾದಂಥ ವಿದ್ಯಾರ್ಥಿಗಳಿಗೆ ಆತ್ಮೀಯ ವಂದನೆಗಳೊಂದಿಗೆ, ನಿವೃತ್ತರು ಪ್ರಸ್ತುತರಾಗುವಂಥ ಒಂದು ಸಂದರ್ಭ ಇದು. ಹಾಗಾಗಿ ಆ ಒಂದು ಪ್ರಯತ್ನವನ್ನು ಇಲ್ಲಿರುವಂಥ ವಿದ್ಯಾಸಂಸ್ಥೆಯ 4 ಘಟಕಗಳ ಪೂರ್ವ ವಿದ್ಯಾರ್ಥಿಗಳು ಇಲ್ಲಿ ಸಂಘಟಿಸಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಹಿರಿಯ ಕಿರಿಯ ಎಲ್ಲ ನನ್ನ ಹಳೆ ವಿದ್ಯಾರ್ಥಿ ಮಿತ್ರರನ್ನು ಅದಕ್ಕಾಗಿ ಅಭಿನಂದಿಸ್ತೇನೆ, ಎಲ್ಲರ ಅಧ್ಯಾಪಕರ ಪರವಾಗಿ. ಈ ಒಂದು ಸಂದರ್ಭದಲ್ಲಿ ನಾನು ನೆನವರಿಕೆ ಮಾಡಬೇಕು, ಯಾಕಂದರೆ ನಾನು ಸ್ವಲ್ಪ ಹೆಚ್ಚು ಮಾತಾಡೋದಿಲ್ಲ, ಆದರೂ ಮಾತಾಡಬೇಕು. ಯಾಕಂದರೆ ಒಂದು ನಾನು ಅಧ್ಯಾಪಕ ಮತ್ತು ಈಗಾಗಲೇ ವಯಸ್ಸಾಗಿದೆ, ಹಾಗಾಗಿ ನಾನು ಸ್ವಲ್ಪ ಹೆಚ್ಚು ಮಾತಾಡಬೇಕು. ಆದರೆ ಈ ಸಂದರ್ಭ ನಾನು ನೆನಪು ಮಾಡಬೇಕಾಗ್ತದೆ. ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪನೆಯ ಒಂದು 2 ಮಾತುಗಳನ್ನು ನಾನು ಹೇಳಬೇಕು. ಎಲ್ಲ ಶಾಲೆಯಲ್ಲೂ ಕೂಡ ಹಳೆ ವಿದ್ಯಾರ್ಥಿ ಸಂಘಗಳು ತನ್ನಷ್ಟಕ್ಕೆ ಹಾಗೆ ಆಗ್ತದೆ. ಬಟ್ ಆ ದಿನಗಳಲ್ಲಿ ಅದಕ್ಕೊಂದು ಪ್ರೇರಣೆ ಕೊಡುವವರು ಬೇಕಾಗ್ತದೆ. ಶಾಹುಲ್ ಹಮೀದ್ರವರು ಅಂತ ಒಂದು ಹಳೆ ವಿದ್ಯಾರ್ಥಿ ಸಂಘ ನಮ್ಮಲ್ಲಿ ಆಗಬೇಕು ಅಂತ ಒಂದು ಪ್ರೇರಣೆ ಕೊಟ್ಟವರು. ಆದ್ರಿಂದ ಅವರು ಇವತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹರು. ಹಾಗೆ ಆ ದಿನಗಳಲ್ಲಿ ಶ್ರೀಧರ್ ಉಚ್ಚಿಲ್ ಆಗಲಿ, RK ರೆಹಮಾನ್ ಆಗಲಿ, ಹನೀಫ್ ಆಗಲಿ, ಇಬ್ರಾಹಿಂ ಆಗಲಿ, ಮುಸ್ತಾಫ್ ಆಗಲಿ, ಅನೇಕ ಬಂಧುಗಳು ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅನೇಕ ಮಂದಿ, ರೇಖಾರಾಣಿ, ಅವರೆಲ್ಲ ತಮ್ಮದಾದಂಥ ಆ ದಿನಗಳಲ್ಲಿರುವಂಥ ಸಂಪನ್ಮೂಲತೆಯ ಮಿತಿಯ ಒಳಗೆ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅನೇಕವಾದಂಥ ಕೆಲಸಗಳು ಅವರು ಮಾಡಿದ್ದಾರೆ. ಯಾಕೆಂದರೆ ಆಗಿನ ಒಂದು ಇತಿಮಿತಿಗಳು ಹಾಗಿದ್ದಾಗ ಕೂಡ ಅದನ್ನು ಅವರು ಸಂಘಟಿಸಿಕೊಂಡು ಮಾಡಿದ್ದಾರೆ. ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಬೇಕಾಗ್ತದೆ. ಇದೀಗ ನಮ್ಮ ರಿಯಾಜ್ ರವರದ ಬಹಳ ಅದ್ಭುತವಾದಂಥ ಪ್ರಯತ್ನ ನಿಮಗೆಲ್ಲ ಗೊತ್ತು. ಅವರದನ್ನು ಸಂಘಟಿಸಿಕೊಂಡು ವಾಟ್ಸಪ್ ಇನ್ನಿತರ ಮೂಲಕ ಅದನ್ನು ಸಂಘಟಿಸಿಕೊಂಡು ಬಹಳ ದೊಡ್ಡದಾದಂಥ ಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ರಿಯಾಜ್ ಮತ್ತು ಎಲ್ಲ ಬಂಧುಗಳಿಗೆ ನಾನು ಹಾರ್ದಿಕವಾದಂಥ ಒಂದು ಅಭಿನಂದನೆಗಳನ್ನು ಹೇಳ್ತೇನೆ. ಇವತ್ತು ನನಗೆ ಒಬ್ಬರು ನಮ್ಮ ಅಶ್ಫಾಕ್ರು ಡೇಟ್ ಕೊಟ್ಟರು. 2 ವರ್ಷಗಳ ಹಿಂದೆ 2016ರಲ್ಲಿ ನಾವು ಇಂಥದೇ ಒಂದು ಸಭೆ ನಾವು ಸೇರಿಸಿದ್ದು. ಆ ಡೇಟಿಗೆ ಇವತ್ತಿನ ಡೇಟಿಗೆ ಒಂದು ಹೋಲಿಕೆ ಇದೆ. ಅದು 11/11, ಇವತ್ತು 11/1. ಹಾಗಾಗಿ ಅದು ಅವರ ಹತ್ರ ಈಗಲೂ ದಾಖಲೆ ಇದೆ. ಹಾಗಾಗಿ ಸುಮಾರು 3 ವರ್ಷಗಳ ಮೌನದ ನಂತರ, 2.5 ವರ್ಷಗಳ ಮೌನದ ನಂತರ ನಾವು ಮತ್ತೆ ಸೇರ್ತಾ ಇದ್ದೇವೆ. ಆದರೆ ಮೌನ ಸಾಕಷ್ಟು ಕೆಲಸಗಳನ್ನು ಮಾಡಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಎಲ್ಲ ಹಂತಗಳಲ್ಲಿ ಕಳೆದ 2 ವರ್ಷಗಳ ಮೊದಲು ಮತ್ತೊಮ್ಮೆ ಸಂಘಟನೆಯನ್ನು ನಾವು ಗಟ್ಟಿಗೊಳಿಸುವಾಗ, ಸಭೆ ಸೇರಿದಾಗ ಅಲ್ಲಿ ನಾವು ಹಳೆ ವಿದ್ಯಾರ್ಥಿ ಸಂಘವನ್ನು ರಚಿಸಿದೆವು. ಗಮನಿಸಬೇಕು, ಹಳೆ ವಿದ್ಯಾರ್ಥಿಗಳು ಈಗಲೂ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಇದ್ದಾರೆ. ಇನ್ನು ಹೊಸದಾದ ಗ್ರೂಪ್ ಬಂದು ಮತ್ತೆ ಅವರ ಕಾರ್ಯಪ್ರವೃತ್ತಿ ನೋಡಿಕೊಂಡು ನೀವು ಹೊಸದಾದಂಥ ನೂತನ ಸಮಿತಿಯನ್ನು ನೀವು ರಚಿಸಬೇಕಾಗಿದೆ. ಎಲ್ಲಿವರೆಗೆ ರಚಿಸಬೇಕಾಗಿದೆ ಅದಕ್ಕೊಂದು ಮಿತಿಯೇನಿದೆ, ಅದನ್ನು ನಾನೀಗ ಹೇಳಬೇಕಾಗ್ತದೆ. ಈಗಾಗಲೇ ಅದರಲ್ಲಿ ಗೌರವಾಧ್ಯಕ್ಷರಾಗಿ ನಮ್ಮ ಅಬ್ಬಾಸ್ ಮಂಚಿಲ, ಗೌರವ ಕಾರ್ಯದರ್ಶಕ ಅಲ್ತಾಫ್ ಕೋಟ,
ಗೌರವ ಕೋಶಾಧಿಕಾರಿಯಾಗಿ ನಮ್ಮ ಗೋವಾ ಅಜೀಜ್ ಇವರಿದ್ದಾರೆ, ಅಧ್ಯಕ್ಷರಾಗಿ ನಮ್ಮ ರಫೀಕ್ ಕೋಟ, ಕಾರ್ಯದರ್ಶಿಯಾಗಿ ನಮ್ಮ ಸಯ್ಯದ್ ಶಿಯಾಬುದ್ದೀನ್, ಹಾಗೆ ಮತ್ತೆ ಕೋಶಾಧಿಕಾರಿಯಾಗಿ ಯುವನ್ ಬಾಯ್ ಇದ್ದಾರೆ, ಮತ್ತೆ ಉಪಾಧ್ಯಕ್ಷರೆಲ್ಲ ದೊಡ್ಡ ಕಮಿಟಿ ಇದೆ, ಅದು ಈಗಲೂ ಜೀವಂತ ಇದೆ. ಆ ಸಮಿತಿ ಯಾವತ್ತು ಸೇರಿದ ದಿನಕ್ಕೆ ಮಾಡಿದ ಆಲೋಚನೆ, ನಾವು ಇವತ್ತು ಬಹಳಷ್ಟು ಬೇರೆ ಬೇರೆ ಆಲೋಚನೆಗಳು ಮಾಡಿಕೊಂಡು, ಆದರೆ ಆಲೋಚನೆ ಏನಂತ ಹೇಳಿದ್ರೆ ಈ ಒಂದು ನೆಲದಲ್ಲಿ ಒಂದು ಶಾಶ್ವತವಾದ ಕೆಲಸ ಆಗಬೇಕು. ಅದು ಹಳೆ ವಿದ್ಯಾರ್ಥಿ ಸಂಘಕ್ಕೆ ಅದರ ಕೊಡುಗೆ ಆಗಬೇಕು. ಹಳೆ ವಿದ್ಯಾರ್ಥಿಗಳು ನಿಮ್ಮ ಹಿರಿತ ಆಗುವಾಗ ಇದನ್ನು ಗಮನಿಸಬೇಕು. ನಮ್ಮ ಅಧ್ಯಾಪಕರು ಇದರಲ್ಲಿದ್ದರು, ನಮ್ಮ ಅಧ್ಯಾಪಕರು ಇದಕ್ಕೆ ಹೋರಾಡಿದ್ದಾರೆ. ಆಗ ನೀವು ನಿಮ್ಮ ಮಕ್ಕಳಿಗೆ ಹೇಳುವಾಗ ಅದರದೊಂದು ಸೌಂದರ್ಯ, ಅದರದೊಂದು ತೂಕ ಪ್ರತ್ಯೇಕ ಆಗಿರ್ತದೆ. ಈಗ ನೀವು ಅದನ್ನೇನು ಹಾಸ್ಯದಲ್ಲಿ ಅಥವಾ ನಮ್ಮ ಹಾಸ್ಯದಲ್ಲಿ ತಗೊಂಡ್ರು ಕೂಡ ಮುಂದೊಂದು ದಿನಕ್ಕೆ ಹೌದು ಇದಕ್ಕೊಂದು ಆ ದಿನಗಳಲ್ಲಿ ಇಂಥ ಒಂದು ಪ್ರಯತ್ನ ಆಗಿದೆ, ಸಂಸ್ಥೆ ಯಾವುದೇ ರೀತಿಯಲ್ಲಿ ಎಷ್ಟು ಬದಲಾವಣೆಗಳು, ಶೈಕ್ಷಣಿಕ ಬದಲಾವಣೆಗಳು ಆದರೂ ಕೂಡ ಸಂಸ್ಥೆಯ ಚೌಕಟ್ಟು ಇಲ್ಲಿ ಉಳಿಬೇಕು. ಅದು ಬಹಳ ಮುಖ್ಯ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಆಲೋಚನೆ ಮಾಡಿದಾಗ ನಾವು ಕಂಡದ್ದು, ನಾವೆಲ್ಲ ಅಧ್ಯಾಪಕರು ಕಂಡದ್ದು, ನಮ್ಮ ಮಕ್ಕಳು ಯಾವಾಗಲೂ ಕೂಡ ಕೆಸರು ಗದ್ದೆಯಲ್ಲಿ ನಿಂತಾಗಿ ಅಸೆಂಬ್ಲಿ ಮಾಡ್ತಾ ಇದ್ರು, ಬಹಳಷ್ಟು ಕಷ್ಟಪಡ್ತಾ ಇದ್ರು. ಹಾಗಾದ್ರೆ ಅಲ್ಲೊಂದು ಇಂಟರ್ಲಾಕ್ನ ವ್ಯವಸ್ಥೆ ಆಗಬೇಕು, ಶಾಶ್ವತವಾದಂಥ ಒಂದು ಸೌಂದರ್ಯವನ್ನು ಕೊಡುವಂಥ ಒಂದು ರಂಗಮಂಟಪದ ನಿರ್ಮಾಣ ಆಗಬೇಕು. ಇದು ಶಾಶ್ವತ ಕೊಡುಗೆ. ಇದನ್ನು ನಾವು ಆ ದಿನಗಳಲ್ಲಿ ಆ ಒಂದು ವಿದ್ಯಾರ್ಥಿ ಸಂಘ ರೂಪಿಸಿತು. ಇವತ್ತು ಅದಕ್ಕೆ ಸುಮಾರು 6 ಲಕ್ಷ ವೆಚ್ಚ ಆಗಿದೆ. ನೀವು ಗಮನಿಸಬಹುದು ನಮ್ಮ ವಿದ್ಯಾರ್ಥಿ ಬಲ ಎಷ್ಟಿದೆ ಅಂತ ಹೇಳಿದ್ರೆ, ಆ 6 ಲಕ್ಷ ಕೇವಲ ನೀವು ಲೀಸ್ಟ್ ನೋಡಿದ್ರೆ 33 ವಿದ್ಯಾರ್ಥಿಗಳು ಕೊಟ್ಟ ಹಣ. ಕೇವಲ 33 ವಿದ್ಯಾರ್ಥಿಗಳು ಇವತ್ತು ಅಂಥದ್ದು ಮಾಡಬೇಕಾದ್ರೆ ಇಲ್ಲಿ 3000 ಮಕ್ಕಳು ಕಲ್ತವರು ಇರುವಾಗ ಇನ್ನೇನೋ ಬದಲಾವಣೆಗಳನ್ನು ಮಾಡಲಿಕ್ಕೆ ಆಗ್ತದೆ. ಆದರೆ ಅಲ್ಲಿ ಮುಖ್ಯ ಸಂಪರ್ಕ, ಸಂವಹನ ಮತ್ತು ಆತ್ಮೀಯತೆಯನ್ನು ನಾವು ರೂಢಿಸಿ ಬೆಳೆಸಬೇಕಾದ್ದು ನಮ್ಮ ಕೆಲಸ. ಅದನ್ನು ಬೆಳೆಸಿಕೊಂಡಾಗ ವಿದ್ಯಾರ್ಥಿಗಳು ನಮ್ಮೊಟ್ಟಿಗೆ ಬಂದಾಗ ಖಂಡಿತವಾಗಿ ಆಗ್ತಾರೆ. ಸಹಜವಾಗಿ ಹೆಚ್ಚಿನವರಿಗೆ ಭಯ ಇದೆ, ಮಕ್ಕಳಿಗೆ ಮಾಸ್ಟರ್ ಬಂದ್ರು ಹಣ ಕೇಳ್ತಾರೆ ಅಂತ. ನಾನು ಹಣವನ್ನೇ ಕೇಳುವವ, ಯಾಕಂದ್ರೆ ಅದು ನನ್ನ ಬದುಕಿನ ಒಂದು ಭಾಗ ಆಗಿದೆ. ಬಟ್ ನಾನು ಎಲ್ಲೂ ನನ್ನ ಸ್ವಂತಕ್ಕೆ ಮಾಡುವುದಿಲ್ಲ, ಅದು ಶಾಲೆಗಾಗಿ ಮಾಡ್ತೇನೆ. ಆದ್ರಿಂದ ನಿಮ್ಮಲ್ಲಿ ಹಣ ಕೇಳುವಾಗ ಖಂಡಿತ ಸರ್ ಅದು ಶಾಲೆಗಾಗಿ ಕೇಳ್ತಾರೆ, ನೀವು ಅದನ್ನು ಇಂಚಿಂಚು ಕೇಳ್ಬಹುದು, ಬೇಕಾದ್ರೆ 10 ರೂಪಾಯಿ ನಾನು ಹಾಕ್ತೇನೆ, ಆದರೆ ಅದು ಶಾಲೆಗೆ ಹೋಗಬೇಕು, ಸ್ಥಿರವಾಗಿರ್ಬೇಕು. ಆದ್ರಿಂದ ಯಾಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ಅಕ್ಕಪಕ್ಕದ ಮಿತ್ರರು ಇರುವಾಗ ನಂಗೆ ಇವತ್ತು ಬಹಳ ಸಂತೋಷ ಇದೆ. ಯಾವತ್ತು 1-2-3 ಬಿಟ್ಟರೆ ಸಪುರದವರು ಮತ್ತೆಲ್ಲರೂ ಭರ್ಜರಿಯಾಗಿದ್ದೀರಿ. ಹೇಗೆ ಭರ್ಜರಿಯಾಗಿದ್ದೀರಿ ಅಂತ ಹೇಳಿದ್ರೆ ಗಟ್ಟಿಮುಟ್ಟಿಯಾಗಿದ್ದೀರಿ, ಮಾನಸಿಕವಾಗಿ ಗಟ್ಟಿಯಾಗಿದ್ದೀರಿ, ಸಾಮಾಜಿಕವಾಗಿ ಗಟ್ಟಿಯಾಗಿದ್ದೀರಿ, ಆರ್ಥಿಕವಾಗಿ ಗಟ್ಟಿಯಾಗಿದ್ದೀರಿ. ಆ ಆರ್ಥಿಕದ ಇದನ್ನು ಮಾಡುವಾಗ ಸರ್ ಈಗ ಹೋಗುವಾಗಲೇ ಇಬ್ಬರು ನನ್ನ ಮಿತ್ರ ಹೇಳಿದ್ರು, ಸರ್ ನಿಮ್ಮ ಏನು ಯೋಜನೆ ಇದೆ ನನ್ನನ್ನು ಕರೀರಿ ಅಂತ. ಈಗಲೂ ಹೇಳ್ತೇನೆ, 6 ಲಕ್ಷ 8 ಲಕ್ಷದ ಯೋಜನೆಯಲ್ಲಿ 2 ಲಕ್ಷದ ಯೋಜನೆ ಬಾಕಿ ಇದೆ. ಒಂದು ಇದನ್ನು ಪೂರ್ಣಗೊಳಿಸಲು ಮತ್ತು ಇಂಟರ್ಲಾಕ್ ಮುಗಿಸ್ಲಿಕ್ಕೆ 2 ಲಕ್ಷ 20% ಕೆಲಸ ಬಾಕಿ ಇದೆ. ಅದನ್ನು ನಾನು ಮುಗಿಸಬೇಕಾಗಿದೆ. ಅದನ್ನು ಮುಗಿಸಬೇಕಾದ್ರೆ ನಿಮ್ಮ ಸಹಕಾರ ಆಗಬೇಕಿದೆ. ಅದು ಮುಗಿಯುವವರೆಗೆ ಈ ಒಂದು ಹಳೆ ವಿದ್ಯಾರ್ಥಿ ಸಂಘ, ಇಲ್ಲಿವರೆಗೆ ರೂಢೀಕೃತಗೊಂಡಂತ ಹಳೆ ವಿದ್ಯಾರ್ಥಿ ಸಂಘ ಅದು ಅಲ್ಲೇ ಇರ್ತದೆ. ಅದರ ಬಳಿಕ ಅದು ಹೊಸ ರೂಪವನ್ನು ಪಡಿತದೆ. ಆದರೆ ಅಲ್ಲಿವರೆಗೆ ನಮ್ಮ ರಿಯಾಜ್ ಮಿತ್ರರು ಅವರದಾದಂಥ ಸಂಘಟನೆ 2 ಗ್ರೂಪ್ ಅಲ್ಲ, 2ರಲ್ಲೂ ನಾನಿದ್ದೇನೆ. ಆದರೆ ಆ ಸಂಘಟನೆ ಅದು ವಿದ್ಯಾರ್ಥಿಗಳನ್ನ ಪ್ರೇರೇಪಿಸುವಂತ, ವಿದ್ಯಾರ್ಥಿಗಳನ್ನ ಒಟ್ಟು ಮಾಡುವಂತ, ವಿದ್ಯಾರ್ಥಿಗಳನ್ನ ಮುಂದಿನ ಕಾರ್ಯಯೋಜನೆಗೆ ತೊಡಗಿಸುವಂತ ಕೆಲಸವನ್ನ ಅವರು ರಿಯಾಜ್ ಮತ್ತು ಮಿತ್ರರು ನಾವು ಮಾತಾಡಿಕೊಂಡಿದ್ದೇವೆ. ಅವರು ಅದನ್ನು ಮುಂದುವರಿಸ್ತಾರೆ. ನಾನು ನನ್ನ ಇನ್ನೊಂದು ಮಿತ್ರರು ಖಂಡಿತ ಕಲೆಕ್ಷನ್ ಮಾಡ್ಕೊಂಡು ಅದನ್ನು ಮುಗಿಸಬೇಕಾಗಿದೆ. ದಯವಿಟ್ಟು ಅದಕ್ಕಾಗಿ ಫಾರಿನ್ ಇದ್ರು ಬನ್ನಿ ಸರ್ ಅಂತ ಹೇಳಿರಿ, ಅರ್ಥ ಆಯ್ತಲ್ಲ? ಬರಬೇಕು ನೀವಂತ ಹೇಳಿ ನಾವು ಬರ್ತೇವೆ ಖಂಡಿತ. ಯಾಕಂದ್ರೆ ಒಮ್ಮೆ ಫಾರಿನ್ ನೋಡುವ. ನಾನು ಇವತ್ತು ಹೇಳಿದ್ದೇನೆ, ನನಗೆ ಒಂದು ಊಟದ ವ್ಯವಸ್ಥೆ, ಒಂದು ಮಲಗಲಿಕ್ಕೆ ವ್ಯವಸ್ಥೆ ಕೊಡಿ, ಟಿಕೆಟಿನ ವ್ಯವಸ್ಥೆ ಇದ್ರೆ ಮಾತ್ರ ಕೊಡಿ. ಹಾಗೆ ಖಂಡಿತವಾಗಿ ನಾವು ಬರ್ತೇವೆ. ಬರುವುದು, ಶಾಲೆಗೆ ತರುವುದು, ಇದೆರಡೇ ಮಾತು. ಹಾಗಾಗಿ ಅಂತ ಒಂದು ಯೋಜನೆ ಆಗಬೇಕು. ಅದಕ್ಕೆ ನಮ್ಮ PUC ವಿದ್ಯಾರ್ಥಿಗಳು ಕೂಡ ಖಂಡಿತವಾಗಿ ಸಂವಹನ ಮಾಡಬೇಕು. ಇಸ್ಮಾಯಿಲ್ ಅಧ್ಯಾಪಕರು ಆ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಇದನ್ನ ಆಲೋಚನೆ ಮಾಡುವ ಸಂದರ್ಭ ಇದು ಒಂದು ಭಾಗ, ಈ ಸಂದೇಶ ಒಂದು ಭಾಗ. ನಮ್ಮದು ಒಂದು ಯೋಜನೆ ಇದೆ, ಅದನ್ನು ಮುಕ್ತಾಯ ಆಗಬೇಕು. ಆದರೆ ಕಾರ್ಯಯೋಜನೆಗಳು ಸಾಕಷ್ಟು ಇದೆ ಬೇರೆ, ಅದನ್ನು ಅವರು ಅಲ್ಲಲ್ಲಿ ಮುಂದೆ ಚರ್ಚೆ ಇದೆ. ಆದರೆ ನಾನು ಹೇಳುವಂಥದ್ದು ಇವತ್ತು ಹಳೆ ವಿದ್ಯಾರ್ಥಿ ಸಂಘ ಆಗುವಾಗ ಹಳೆ ವಿದ್ಯಾರ್ಥಿಗಳು ಬಹಳ ನೆನಪಿರ್ಬೇಕು. ನೀವು ಯಾವತ್ತೂ ಕೂಡ ಇಲ್ಲಿ ನಿಮ್ಮ ಹಕ್ಕುಗಳು ಬಹಳ ಕಡಿಮೆ. ಯಾವುದಿದ್ರು ಕೂಡ ಶಾಲೆ ಮತ್ತು ಶಾಲಾ ಮಂಡಳಿಯನ್ನು ಬಿಟ್ಟು ನಿಮ್ಮ ಯಾವುದೇ ಹಕ್ಕುಗಳಿಲ್ಲಿ ಆಗುವುದಿಲ್ಲ. ಅದು ನಮ್ಮ ಹಕ್ಕು, ನಮ್ಮ ರೂಮ್ ಎಂಬ ಹಕ್ಕು ಇರುವುದಿಲ್ಲ. ಶಾಲಾ ಮಂಡಳಿ ಅದನ್ನು ಕೊಡ ಮಾಡಿದೆ, ಅದನ್ನು ಉಳಿಸಿಕೊಳ್ಬೇಕಾದಂಥ ಒಂದು ನಿಷ್ಠೆ ನಮ್ಮಲ್ಲಿರಬೇಕು. ಹಾಗಿರುವಾಗ ನಮ್ಮಲ್ಲಿ ಆ ಶಿಸ್ತು ಇರಬೇಕು, ಆ ಸಮಯ ಪಾಲನೆ ಇರಬೇಕು. ಹಳೆ ವಿದ್ಯಾರ್ಥಿಗಳಿಂದ ಯಾವುದೇ ಅಡಚಣೆ ಬರಬಾರ್ದು. ಯಾವುದೇ ಇದ್ರೂ ಕೂಡ ಮಾತುಕತೆ, ಆತ್ಮೀಯತೆಯಲ್ಲಿ ಅದನ್ನು ನಿವಾರಿಸುವಂತ ಪ್ರಯತ್ನ ಆಗಬೇಕು. ಆ ಶಿಸ್ತನ್ನು ಹಳೆ ವಿದ್ಯಾರ್ಥಿಗಳು ಖಂಡಿತ ರೂಢಿಸ್ತಾರೆ, ಅದನ್ನು ಆ ವಿಶ್ವಾಸ ನನಗೆ ಇದೆ. ಇನ್ನೊಂದು ನಾನು ಇವತ್ತೇ ಹೇಳಿದ್ದೇನೆ ಸೂಚನೆ,
ತಿಂಗಳಿಗೆ ಒಂದು ಬಾರಿ ಆದರೂ ಹಳೆ ವಿದ್ಯಾರ್ಥಿಗಳು 1 ಗಂಟೆ ಇಲ್ಲಿ ಬರುವಂತ ಒಂದು ವ್ಯವಸ್ಥೆಗಳನ್ನು ಮುಂದೆ ಆಗ್ತದೆ. ಆ 1 ಗಂಟೆ ಯಾವುದಕ್ಕೆ ಬರೋದು? ಚಹಾ ಕುಡಿಲಿಕ್ಕೆ, ಕಾಫಿ ಕುಡಿಲಿಕ್ಕಲ್ಲ. ಇಲ್ಲಿ ಏನು ಕಾರ್ಯ ಆಗಬೇಕು? ಒಂದು ಸಣ್ಣ ಶುಚಿತ್ವ ಆದ್ರೂ ನಾವು ಆ ದಿನ ಸೇರ್ಬೇಕು, ಒಂದು ಕೊಠಡಿಯನ್ನು ಶುಚಿತ್ವ ಆಡಬೇದ್ರು ಆ ದಿನ ಸೇರ್ಬೇಕು. ಈ ಕೆಲಸಗಳು ಪ್ರತಿ ತಿಂಗಳು ಹಳೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ 1 ಗಂಟೆ ಸೇರಿ ಶಾಲಾದ ಶುಚಿತ್ವ ಅಥವಾ ಶಾಲೆಯಲ್ಲಿರುವಂಥ ಏನಾದರೂ ಕೆಲಸ ಯಾವುದೇ ಸಮಯದಲ್ಲಿ ಅದು ಆಗುವಾಗ ನೀವು ಎಷ್ಟು ಮಂದಿ ಆಗ್ತೀರಾ ಅಷ್ಟು, ಎಲ್ಲರೂ ಬರಬೇಕು ಅಂತಿಲ್ಲ, 10-20 ಮಂದಿ ಬಂದರೂ ಕೂಡ ಬಂದವ ಏನು ಕೆಲಸ ಆಗ್ತದೆ ಆ ಕೆಲಸವನ್ನು ಮಾಡುವಾಗ ಅದೊಂದು ಬಹಳ ಮುಖ್ಯವಾದ ಸಂವಹನ ಆಗ್ತದೆ. ಅದು ನೀವು ಕೊಡುವಂಥ ಕೊಡುಗೆ. ನೀವು ಹಣ ಕೊಟ್ಟೇ ಆಗಬೇಕು ಅಂತಿಲ್ಲ, ಆದರೆ ಬೇರೆ ತನುಮನ ಬಿಟ್ಟರೆ, ಧನ ಬಿಟ್ಟರೆ ತನುಮನದ ಕೆಲಸ ಮಾಡ್ಬೋದಲ್ಲ. ಆ ಕೆಲಸ ಆಗಬೇಕಾದ್ರೆ ನೀವು ತಿಂಗಳಿಗೆ 1 ಗಂಟೆ ಶಾಲೆಗಾಗಿ ನಿಮ್ಮ ಸಮಯವನ್ನು ಇಡುವಂಥ ಒಂದು ಆಲೋಚನೆ ನೀವು ಮಾಡಬೇಕು. ಇದಿಷ್ಟು ಹೇಳ್ಕೊಂಡು ಮತ್ತೆ ನಾನು ಇದರಲ್ಲಿ ಆಲೋಚನೆ ಮಾಡುವಂಥದ್ದು ಬಹುಶಃ ನಾನೊಂದು ಗುರುತಿಸಿಕೊಂಡಂಥದ್ದು ಇನ್ನೊಂದು ಯಾವುದು ವಿಚಾರ ನಾನು ಹೇಳಿದೆ, ಯಾವುದೋ ಒಂದು ಮುಖ್ಯವಾದ ಇನ್ನೊಂದು ವಿಚಾರವನ್ನು ನಾನು ತಮ್ಮ ಗಮನಕ್ಕೆ ತರಬೇಕು ಅಂತ ಯೋಚಿಸಿದ್ದೇನೆ. ಇದೆರಡು ಹಳೆ ವಿದ್ಯಾರ್ಥಿಗಳು ಮಾಡುವಂಥದ್ದು. ಇನ್ನೊಂದು ಯಾವುದು ಆಲೋಚನೆ ಇಟ್ಟಿತ್ತು ಅದನ್ನು ಮುಂದೆ ಹೇಳ್ತೇನೆ. ಆದ್ರಿಂದ ದಯವಿಟ್ಟು ಹೊಸದಾದಂಥ ಒಂದು ರೂಪೀಕರಣ ನಿಮಗೆ ಆಡಳಿತ ಮಂಡಳಿಯವರು ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಹಳೆ ವಿದ್ಯಾರ್ಥಿಗಳ ಪರವಾಗಿ ನಾನು ಸಮಿತಿಯನ್ನು ಹಾರ್ದಿಕವಾಗಿ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ಇನ್ನು ಮುಂದೆ ನಮ್ಮ ವಾಟ್ಸಪ್ ಇದೆ, ವಾಟ್ಸಪ್ನ ಮೂಲಕ ಈಗಾಗಲೇ 250 ತುಂಬಿಕೊಂಡಿದೆ. ವಾಟ್ಸಪ್ನ ಮೂಲಕ ಇನ್ನಿತರ ಮೂಲಕ ಆದಷ್ಟು ವಿದ್ಯಾರ್ಥಿಗಳನ್ನು ಸೇರ್ಪಡೆಗೊಳಿಸ್ತಾ ಹೋಗಬೇಕು. ನಮ್ಮದಾದಂಥ ವಿದ್ಯಾರ್ಥಿಗಳ ಒಂದು ಕೈಪಿಡಿ ಆದಷ್ಟು ಬೇಗ ಆಗ್ತಾ ಇದೆ. ಏಪ್ರಿಲ್ ಎಂಡಿನ ಒಳಗೆ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಮುಗಿಬೇಕು ಅಥವಾ ರಂಗಮಂಟಪದ ವ್ಯವಸ್ಥೆ ಮುಗಿಬೇಕು ಅಂತೇಳಿ ಎಲ್ಲರೂ ಒತ್ತಾಯಿಸಿದ್ದಾರೆ. ಆ ಸಮಯದಲ್ಲಿ ನಮ್ಮ ಕೈಪಿಡಿ ಮತ್ತು ಇನ್ನಿತರ ಕಾರ್ಯಯೋಜನೆಗಳು ಆಗಿ ಸಶಕ್ತ ಸದೃಢ ಸಂಘವಾಗಿ ಇದು ರೂಪುಗೊಳ್ಳಿ, ಅದಕ್ಕೆ ಎಲ್ಲ ರೀತಿಯ ಹಾರೈಕೆ ಭಗವಂತನದು ಇರಲಿ ಅಂತ ಹೇಳ್ಕೊಂಡು, ಆತ್ಮೀಯರಾದಂಥ ಪ್ರಸ್ತುತ ನಿವೃತ್ತ ಎಲ್ಲ ಅಧ್ಯಾಪಕರು ಬಂದಿದ್ದೀರಿ, ನಿಮ್ಮೆಲ್ಲರ ಆಶಯಗಳು ಸದಾ ನಮ್ಮಲ್ಲಿ ಇರಲಿ ಎಂಬ ಒಂದು ಮಾತನ್ನು ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ಹಕ್ಕಿಗಳಿಂದ ಚಿಲಿಪಿಲಿಯಾಡುತ್ತಿದೆಯೇ ಅಂಬರದಿ, ಚಂದಿರ ಬಿಂಬವು ನೋಡಿ ನಲಿಯುತ್ತಿದೆಯೇ. ಉಲ್ಲಾಲ ಮದನಿ ಸಂಸ್ಥೆಯ ಹಲವು ವಿದ್ಯಾರ್ಥಿಗಳು ಒಂದಾಗಿ ಸೇರುವ ಈ ದಿನವ ಕೊಂಡಾಡಿದೆ. ಹಾರೋ ಹಕ್ಕಿಗಳಿಂದ ಚಿಲಿಪಿಲಿಯಾಡುತ್ತಿದೆಯೇ ಅಂಬರದಿ, ಚಂದಿರ ಬಿಂಬವು ನೋಡಿ ನಲಿಯುತ್ತಿದೆಯೇ. ಉಲ್ಲಾಲ ಮದನಿ ಸಂಸ್ಥೆಯ ಹಲವು ವಿದ್ಯಾರ್ಥಿಗಳು ಒಂದಾಗಿ ಸೇರುವ ಈ ದಿನವ ಕೊಂಡಾಡಿದೆ. ಮರುಕಳಿಸಿ ಬಂದಿತು ನಮ್ಮ ಬಾಲ್ಯದ ಸವಿ ನೆನಪು, ಶಿಕ್ಷಕರು ಬಾಲ್ಯದ ಗೆಳೆಯರು ಸೇರುವ ಈ ಗುಂಪು. ಎಲ್ಲರೂ ಕೈ ಕೈ ಜೋಡಿಸಿ ಮುನ್ನಡೆಯೋಣ ಬಾ, ಸಂಸ್ಥೆಗಳ ಉನ್ನತಿಗಾಗಿ ಒಂದಾಗೋಣ ಬಾ. ಹಾರೋ ಹಕ್ಕಿಗಳಿಂದು ಚಿಲಿಪಿಲಿಯಾಡುತ್ತಿದೆಯೇ ಅಂಬರದಿ, ಚಂದಿರ ಬಿಂಬವು ನೋಡಿ ನಲಿಯುತ್ತಿದೆಯೇ. ಉಲ್ಲಾಲ ಮದನಿ ಸಂಸ್ಥೆಯ ಹಲವು ವಿದ್ಯಾರ್ಥಿಗಳು ಒಂದಾಗಿ ಸೇರುವ ಈ ದಿನವ ಕೊಂಡಾಡಿದೆ. ಮನದಲ್ಲಿ ಸಂಭ್ರಮ ತಂದಿದೆ ಈ ಶುಭ ದಿನದಲ್ಲಿ, ಪರಿಚಿತರು ಅಪರಿಚಿತರೆನ್ನದೆ ಸೇರಿದವು ಇಲ್ಲಿ. ಒಟ್ಟಾಗಿ ಹಳೆ ವಿದ್ಯಾರ್ಥಿ ಸಂಗಮ ಮಾಡುವೆವು, ಸಂಸ್ಥೆಯ ಹಿತಾಸಕ್ತಿಗೆ ಬೆಂಬಲ ನೀಡುವೆವು. ಹಾರೋ
ಹಕ್ಕಿಗಳಿಂದು ಚಿಲಿಪಿಲಿಯಾಡುತ್ತಿದೆ ಅಂಬರದಿ ಚಂದಿರ ಬಿಂಬವು ನೋಡಿ ನಲಿಯುತ್ತಿದೆ ಉಲ್ಲಾಲ ಮದನಿ ಸಂಸ್ಥೆಯ ಹಲವು ವಿದ್ಯಾರ್ಥಿಗಳು ಒಂದಾಗಿ ಸೇರುವ ಈ ದಿನವ ಕೊಂಡಾಡಿದೆ ಸಮಾಜ ಸೇವೆಗೆ ಸಿದ್ಧರಾಗುವ ಈ ಯುವ ಶಕ್ತಿದು ಬಡ ಜನರ ಕಣ್ಣೀರೊರೆಸಲು ಸೇರುವ ಹಸ್ತವಿದು ಸೇರೋಣ ಸುಂದರ ಗಳಿಗೆಯ ಕಾರ್ಯಕ್ರಮದಲ್ಲಿ ಅಭಿಮಾನ ತುಂಬಿ ತುಲ್ಕಲಿ ನಮ್ಮ ಮನದಲ್ಲಿ ಹಾರೋ ಹಕ್ಕಿಗಳಿಂದು ಚಿಲಿಪಿಲಿಯಾಡುತ್ತಿದೆ ಅಂಬರದಿ ಚಂದಿರ ಬಿಂಬವು ನೋಡಿ ನಲಿಯುತ್ತಿದೆ ಉಲ್ಲಾಲ ಮದನಿ ಸಂಸ್ಥೆಯ ಹಲವು ವಿದ್ಯಾರ್ಥಿಗಳು ಒಂದಾಗಿ ಸೇರುವ ಈ ದಿನವ ಕೊಂಡಾಡಿದೆ ಹಾರೋ ಹಕ್ಕಿಗಳಿಂದು ಚಿಲಿಪಿಲಿಯಾಡುತ್ತಿದೆ ಅಂಬರದಿ ಚಂದಿರ ಬಿಂಬವು ನೋಡಿ ನಲಿಯುತ್ತಿದೆ ಉಲ್ಲಾಲ ಮದನಿ ಸಂಸ್ಥೆಯ ಹಲವು ವಿದ್ಯಾರ್ಥಿಗಳು ಒಂದಾಗಿ ಸೇರುವ ದಿನವ ಕೊಂಡಾಡಿದೆ ಮದನಿ ಅಲುಮ್ನಿ ಅಸೋಸಿಯೇಷನ್ ಉದ್ಘಾಟಕರಾದ ದರ್ಗಾದ ಅಧ್ಯಕ್ಷರಾಗಿ ಇರುವ ಹಾಜಿ ರಶೀದ್ ರವರೇ, ವೇದಿಕೆಯಲ್ಲಿ ಇಂದಿನ ಸ್ನೇಹ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಹಿರಿಯ ಅಧ್ಯಾಪಕರಾಗಿದ್ದ ಶಾಹುಲ್ ಹಮೀದ್ ರವರೇ ಹಾಗೂ ಎಲ್ಲ ಹಿರಿಯ ಮತ್ತು ಪ್ರಸ್ತುತ ಇರುವ ನನ್ನ ಸಹೋದ್ಯೋಗಿ ಬಂಧುಗಳೇ ಮತ್ತು ನನ್ನ ಶಿಷ್ಯ ವೃಂದದವರೇ, ನಿಮಗೆಲ್ಲರಿಗೂ ನನ್ನ ನಮನಗಳು. ಇಂದಿನ ಈ ಸ್ನೇಹ ಸಭೆಯನ್ನು ನಡೆಸಲು ಪೂರ್ವ ವಿದ್ಯಾರ್ಥಿಗಳು ಮಾಡಿದಂತಹ ಉತ್ಸಾಹವನ್ನು ನಿಜವಾಗಿ ಮೆಚ್ಚತಕ್ಕದ್ದು. ಹಗಲಿರುಳು ಎನ್ನದೇ ಅವರ ಮುಖ್ಯವಾದ ಉದ್ಯೋಗವನ್ನು ಬಿಟ್ಟುಕೊಂಡು ಒಂದು ಇಬ್ಬರಿಂದಾಗಿ ಎಲ್ಲರೂ ಒಟ್ಟು ಸೇರಿ ಮಾಡಿದಂತಹ ಇದನ್ನು ನಿಜವಾಗಿ ಸೈ ಎನ್ನಬೇಕು. ಪ್ರೀತಿಯ ಶಿಷ್ಯ ವೃಂದದವರೇ, ನಿಮ್ಮ ಈ ಆಸೆಯಂತೆ ನಿಮ್ಮ ಯೋಜನೆಯನ್ನು ಮತ್ತು ನಿಮ್ಮ ಗುರಿಯನ್ನು ತಲುಪಲು ಭಗವಂತನು ಕರುಣಿಸಲಿ ಎಂದು ನಾನು ಹಾರೈಸುವೆನು. ನಿಮ್ಮ ಮತ್ತು ನಮ್ಮೆಲ್ಲರ ಪ್ರಯತ್ನದಿಂದ ಈ ಶಾಲೆಯು ಪ್ರಕಾಶಮಾನವಾಗಿ ಬೆಳೆಯಲಿ ಮತ್ತು ನಿಮ್ಮ ಸಹಾಯ ಸಹಕಾರಗಳು ನಮ್ಮ ಶಾಲೆಗೆ ಎಂದೆಂದಿಗೂ ಅಗತ್ಯ. ಹಾಗಿಷ್ಟು ಹೇಳಿ ಒಂದೆರಡು ಮಾತುಗಳು. ಸಂತೋಷ ಆಗ್ತಾ ಇದೆ. ನಾನು 33 ವರ್ಷದ ಸರ್ವಿಸನ್ನ ಕಳೆದು ಈಗ 34ನೇ ವರ್ಷದ ಸರ್ವಿಸಲ್ಲಿದ್ದೇನೆ. ಇಲ್ಲಿ ಎಷ್ಟೋ ಸಾವಿರ ವಿದ್ಯಾರ್ಥಿಗಳು ಹೊರಗೆ ಹೋಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಹಳೆಯ ವಿದ್ಯಾರ್ಥಿಗಳು ಒಟ್ಟು ಸೇರಿ ಈ ಒಂದು ಸಂಘಟನೆಯನ್ನು ಕಟ್ಟಿದ್ದು ಶ್ಲಾಘನೀಯ, ನಿಜಕ್ಕೂ ಶ್ಲಾಘನೀಯ. ಇವರು ಯಾವತ್ತೋ ನೇತಾಜಿ ಅವರ ದಿಟ್ಟ ಹೆಜ್ಜೆ ಏನೆಂದ್ರೆ ಹೇಳಿ ಎದ್ದೇಳಿ ನಿಮ್ಮ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಅಂತ ಹೇಳಿ. ಇವತ್ತು ನನಗೆ ನೆನಪಾಗ್ತಾ ಇದೆ ಈ ಹಳೆ ವಿದ್ಯಾರ್ಥಿಗಳ ಈ ದಿಟ್ಟ ಹೆಜ್ಜೆ. ಇದು ಮುಂದೆ ನಡೆಯಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವಿಶ್ರಾಂತ ಅಧ್ಯಾಪಕರನ್ನ ಅವರನ್ನು ಎಚ್ಚರಿಸಿಕೊಂಡು ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಈ ಹಳೆ ವಿದ್ಯಾರ್ಥಿಗಳಿಗೆ ನಾನು ಧನ್ಯನು. ಈ ಮದನಿ ಸಂಸ್ಥೆ ಈಗಾಗಲೇ ನಮ್ಮ ದರ್ಗಾದ ಅಧ್ಯಕ್ಷರು ಹೇಳಿದ ಹಾಗೆ ಇದು ಮದನಿ ಸಂತರ ಒಂದು ಸಂಸ್ಥೆ, ಅನೇಕ ವರ್ಷಗಳ ಪರಂಪರೆ ಇರುವಂತಹ ಒಂದು ಸಂಸ್ಥೆ. ಇದು ಇವತ್ತು ಶೋಚನೀಯಾವಸ್ಥೆಯಲ್ಲಿ ಇದೆ. ಇದನ್ನು ನಮ್ಮ ಈ ಹಳೆ ವಿದ್ಯಾರ್ಥಿಗಳು ಇವತ್ತು ಮನಗಂಡರು. ತಡ ಆಗಿದೆ, ಪರವಾಗಿಲ್ಲ. ಆದರೆ ಈ ಆಡಳಿತ ಮಂಡಳಿಗೆ ಮತ್ತು ನಮ್ಮ ಅಧ್ಯಾಪಕರಿಗೆ ಒಂದು ಬೆಂಗಾವಲಾಗಿದ್ದುಕೊಂಡು ಈ ಸಂಸ್ಥೆಯನ್ನು ಮುಂದೆ ಕಟ್ಟಿ ಬರಬೇಕು. ನೀವು ಯಾವತ್ತು ಇಲ್ಲಿ ಇರಬೇಕು. ಯಾಕೆಂದ್ರೆ ನಾವು ಇವತ್ತು ರಿಟೈರ್ಡ್ ಆಗ್ತೇವೆ, ನಮ್ಮ ಊರಿಗೆ ಹೋಗ್ತದೆ. ಇದು ನಮ್ಮ ಊರು, ನಮ್ಮ ಸಂಸ್ಥೆ,
ನಮ್ಮ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ಇರುವಂತಹ ಒಂದು ವಿದ್ಯಾ ಮಂದಿರ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಸಂದರ್ಭಗಳಲ್ಲಿ ತಾವು ಎಚ್ಚೆತ್ತುಕೊಂಡು ಬಂದಿದ್ದೀರಿ, ನೇತಾಜಿಯವರ ದಿಟ್ಟ ಹೆಜ್ಜೆಯನ್ನ ಮುಂದಿಟ್ಟಿದ್ದೀರಿ, ಇದು ಸದಾ ಬೆಳಗಲಿ ಅಂತ ನಾನು ಹೇಳುತ್ತಾ ಎರಡು ಮಾತಿಗಾಗಿ ನಾನು ನನ್ನ ಅವಕಾಶ ಇರುವಂತಹ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳೇ ಹಾಗೂ ನನ್ನ ಆತ್ಮೀಯ ಶಿಕ್ಷಕರೇ, ಹೈಸ್ಕೂಲ್ ವಿಭಾಗದ್ದು, ಕಾಲೇಜ್ ವಿಭಾಗದ್ದು ಹಾಗೂ ಪ್ರಾಥಮಿಕ ವಿಭಾಗದ ಶಿಕ್ಷಕರು, ಶಿಕ್ಷಕಿಯರೇ ಹಾಗೂ ನನ್ನ ಪ್ರೀತಿಯ ಹಳೆ ವಿದ್ಯಾರ್ಥಿಗಳೇ. ನಿಮ್ಮನ್ನು ಹಳೆ ಅಂತ ಉಪಯೋಗಿಸುವುದಿಲ್ಲ, ನೀವು ಯಾವಾಗಲೂ ನನ್ನ ವಿದ್ಯಾರ್ಥಿಗಳೇ. ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು. ಯಾಕಂತ ಹೇಳಿದ್ರೆ ನಾನು ತುಂಬ ಸಮಯದ ವಾಟ್ಸಪ್ ಅನ್ನು ವಾಚ್ ಮಾಡ್ತಾ ಇದ್ದೇನೆ. ನಿಮ್ಮದೆಲ್ಲ ಬರುವಾಗ ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳು ನಮ್ಮನ್ನು ಗುರುತಿಸ್ತಾ ಇದ್ದಾರಲ್ವಾ ಅಂತ ನನಗೆ ಒಂದು ಬೇಸರ ಇತ್ತು ನನ್ನ ಮನಸ್ಸಿನಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಏಕೆ ಹಳೆ ವಿದ್ಯಾರ್ಥಿಯ ಸಂಘಟನೆ ಆಗ್ತಾ ಇಲ್ಲ? ನಾನು ಸೇವೆಯಲ್ಲಿರುವಾಗಲೇ ಇದಕ್ಕೆ ಒಂದೆರಡು ಸಲ ಪ್ರಯತ್ನ ಆಗಿತ್ತು, ಆದರೆ ಅದು ಅಲ್ಲಿಯೇ ಚಿವುಟಿ ಹೋಗಿತ್ತು. ಆದರೆ ಇವತ್ತು ಇಷ್ಟರ ಮಟ್ಟಿಗೆ ಇದು ಬೆಳೀಲಿಕ್ಕೆ ಕಾರಣ ಒಂದು ಹಿಂಭಾಗದಲ್ಲಿ ನಮ್ಮ ಕಮಲಾಕ್ಷ ಸರ್, ಪಿ ಟಿ ಮಾಸ್ಟರ್ ಇರಬಹುದು, ಅವರೇ ಆಗಿದ್ದಾರೆ ಇದಕ್ಕೆಲ್ಲ ಬೆನ್ನೆಲುಬುಗಳಾಗಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಅವರ ಮುಖಾಂತರ ಇದನ್ನು ಸದೃಷ್ಟವಾಗಿ ಸಂಘಟನೆಯನ್ನು ಕಟ್ಟಿಕೊಳ್ಳಿ ನೀವು, ಹಾಗೂ ನಮ್ಮ ಈ ಸಂಸ್ಥೆಯನ್ನು ಬೆಳೆಸಿರಿ. ಯಾಕಂದ್ರೆ ನನಗೂ ತುಂಬ ಬೇಸರ ಇತ್ತು, ನಾನು ಬರುವಾಗ ಇದೊಂದು ಸಣ್ಣ ಸಂಸ್ಥೆ, ಆದರೆ ನನ್ನ ಈ 30 ವರ್ಷದ ಅವಧಿಯಲ್ಲಿ ಇದು ಇಷ್ಟು ದೊಡ್ಡದಾಗಿ ಬೆಳೆಯಿತು. ಇದು ಬೆಳವಣಿಗೆ ಹಿಂಚು ಹಿಂಚಾಗಿ ನನಗೆ ಗೊತ್ತು. ಎಷ್ಟೊಂದು ವಿದ್ಯಾರ್ಥಿಗಳು ನೀವು ಬಂದಿದ್ದೀರಿ, ಎಷ್ಟೆಲ್ಲ ವಿದ್ಯಾರ್ಥಿಗಳು ನೀವು ಹೊರಗೆ ಹೋಗಿದ್ದೀರಿ. ಯಾಕಂದ್ರೆ ನನ್ನ ಪ್ರಾಥಮಿಕ ವಿಭಾಗದಲ್ಲಿ ಹೆಚ್ಚಿಗೆ ಇರುವಂತಹ ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ 100 TC ಆದರೂ ಹೋಗ್ತಿತ್ತು. ಅಂಥದ್ರಲ್ಲಿ ಕೊನೆಗೆ ನನ್ನ ನಿವೃತ್ತಿ ಅವಧಿಯಲ್ಲಿ ಸಾಧಾರಣ 70, 50, 60ಕ್ಕೆ ಇಳಿಯಿತು. ಯಾಕಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ, ಆಂಗ್ಲ ಮಾಧ್ಯಮದ ಪ್ರಭಾವದಿಂದಾಗಿ. ಆದರೆ ನಮ್ಮಲ್ಲಿ ಕೂಡ ಈಗ ಪ್ರಾರಂಭ ಮಾಡಿದರೆ ಆಂಗ್ಲ ಮಾಧ್ಯಮ, ಅದು ಯಾವುದೇ ಆಗಲಿ, ಇನ್ನು ಮುಂದೆ ಸರ್ಕಾರವೂ ಕೂಡ ಕನ್ನಡ ಮಾಧ್ಯಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ. ನೆರೆಯ ರಾಜ್ಯವಾದಂತಹ ಕೇರಳದಲ್ಲಿ ಈಗಾಗಲೇ ಸರ್ಕಾರಿ ಶಾಲೆಗಳಿಗೆ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಆಕರ್ಷಿತರಾಗಿ ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಆಗ್ತದೆ ಎಂಬಂತ ಭರವಸೆ ಇದೆ. ಹೇಗೂ ಇದ್ದರೂ ನಮ್ಮ ಈ ಶಾಲೆ ಉತ್ತಮವಾಗಿ ಬೆಳೆಯಲಿ. ಆ ಬೆಳವಣಿಗೆಯ ಹಿಂದೆ ನೀವೆಲ್ಲರೂ ಇರಬೇಕು. ಹೇಗೋ ರಿಯಾಜ್ರವರು ಹೇಳಿದ್ರು, ಎಲ್ಲ ವಿಷಯವನ್ನು ಹೇಳಿದ್ರು, ಹೇಗೆ ಮಾಡಬೇಕು ಏನು ಅಂತ. ಕಮಲಾಕ್ಷ ಸರ್ ಕೂಡ ಹೇಳಿದ್ರು, ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಿಮ್ಮ ಈ ಸಂಘಟನೆ ಉತ್ತಮಗೊಳ್ಳಲಿ. ಅಷ್ಟೇ ಅಲ್ಲ, ಇಷ್ಟೇ ವಿದ್ಯಾರ್ಥಿಗಳಲ್ಲ, ಎಲ್ಲ ವಿದ್ಯಾರ್ಥಿಗಳು ಸಂಘಟಿತರಾಗಿರಿ. ಹೇಳಿದ್ರೆಲ್ಲ ಒಂದು ಪುಸ್ತಕ ಏನೋ ಆಲ್ಬಮ್ ಉದ್ಘಾಟನೆ ಮಾಡ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಅದರಲ್ಲಿ ಬರಲಿ ಅಂತ ಹೇಳೋ ಆಶ್ವಾಸ ನನಗೆ, ನನ್ನ ಆಶೆ. ಅಷ್ಟೇ ಅಲ್ಲದೆ, ಈಗ ರಿಯಾಜ್ರವ್ರು ಹೇಳಿದ್ರು, ನಿವೃತ್ತರಾದವರಿಗೆ ನಾವೇನು ಸನ್ಮಾನ ಮಾಡಲಿಲ್ಲ ಅಂತ. ನಮಗೆ ಸನ್ಮಾನ ಬೇಡ ವಿದ್ಯಾರ್ಥಿಗಳೇ, ಆದರೆ ನಿಮ್ಮ ಪ್ರೀತಿ ಒಂದಿದ್ರೆ ನನಗೆ ಸಾಕು. ಯಾಕಂತ ಹೇಳಿದ್ರೆ ನಾನು ಇತ್ತೀಚೆಗೆ ನಿವೃತ್ತರಾಗಿ ವಾಕಿಂಗ್ ಎಲ್ಲ ಹೋಗ್ತಾ ಇರುವಾಗ ಈ ನಮ್ಮ ವಿದ್ಯಾರ್ಥಿಗಳು ಬೆಳಿಗ್ಗೆ ಎದ್ದು ಬೈಕಿನಲ್ಲಿ ಹೋಗ್ತಾ ಇರ್ತಾರೆ, ಏನಿಲ್ಲ ಹಾಯ್ ಟೀಚರ್ ಅಂತ ಹೇಳಿಕೊಂಡು ಹೋಗ್ತಾರೆ. ನನಗೆ ಬಹಳ ಖುಷಿ ಆಗ್ತದೆ. ಇತ್ತೀಚೆಗೆ ನಾನು ಹೋಗುವಾಗ ಯಾರೋ ಒಬ್ಬರು ಬೈಕ್ನಲ್ಲಿ ತನ್ನ ಹೆಂಡತಿ ಮಕ್ಕಳೊಟ್ಟಿಗೆ ಹೋಗ್ತಿದ್ದವನು. ನನ್ನ ಜೊತೆಗೆ ಒಬ್ಬರು ಬ್ಯಾಂಕಿನಲ್ಲಿ ಸರ್ವಿಸ್ ಮಾಡಿದವರು ಇದ್ದರು. ಅವನು ಹೋಗುವಾಗ ಸಡನ್ ಬೈಕ್ ನಿಲ್ಲಿಸಿ, ಹಾಯ್ ಟೀಚರ್, ನೀವು ಬೈಕ್ ಇಳಿದು ಹಾಯ್ ಟೀಚರ್ ನೀವು ಹೇಗಿದ್ದೀರಿ ಅಂತ ನನ್ನ ಕುಶಲಗಳನ್ನು ಅವನು ಕೇಳ್ತಾ ಇದ್ದನ್ನು ಅವ್ನು ನೋಡಿ ಅವರಿಗೆ ಬಹಳ ಆಶ್ಚರ್ಯ ಆಯಿತು. ಅವರು ಕೇಳಿದ್ರು, ಅಬ್ಬಾ ನಿಮ್ಮನ್ನು ಗುರುತಿಸ್ತಾರಲ್ಲ. ಆಗ ನಾನು ಹೇಳಿದೆ, ಅವನಿಗೆ ನಾನು ಯಾವಾಗ ಕಲಿಸಿದ್ದೇನೆ ಅಂತ ನನಗೆ ನೆನಪಿಲ್ಲ, ಅವನ ಹೆಸರು ಕೂಡ ನನಗೆ ನೆನಪಿಲ್ಲ, ಆದರೆ ಅವನು ನನ್ನನ್ನು ಅಷ್ಟೊಂದು ಆಧರಿಸಿದ್ದಾನೆ. ಅವರಿಗೆ ಬಹಳ ಖುಷಿ. ಆಗ ನಾನು ಹೇಳಿ, ನೋಡಿ, ನಿಮಗೆ ಇರುವ ಹಾಗೂ ಶಿಕ್ಷಕರಿಗೆ ಇರುವ ವ್ಯತ್ಯಾಸ ಇದೆ. ನಮ್ಮ ಸಂಬಳ ನಮಗೆ ಮುಖ್ಯ ಇಲ್ಲ, ಆದರೆ ಈ ಗೌರವ ಅದು ಕೋಟ್ಯಾಂತರದಷ್ಟು ನಮಗೆ ಮುಖ್ಯವಾದುದು ಅಂತ ನಾನು ಅವರಿಗೆ ನನಗೆ ಬಹಳ ಖುಷಿ ಆಯಿತು. ಅದನ್ನ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ. ಎಲ್ಲ ವಿಷಯಗಳನ್ನು ನಿಮಗೆ ಕಮಲಾಕ್ಷ ಸರ್ ಮತ್ತು ರಿಯಾಜ್ ಹೇಳಿದ್ದಾರೆ. ಈ ಒಂದು ಸಂಘಟನೆ ಒಳ್ಳೆಯದಾಗಲಿ. ಎಲ್ಲ ನಿವೃತ್ತ ಶಿಕ್ಷಕರು ಇದೇ ರೀತಿ ಸೇರಿ ತಮ್ಮ ವಿದ್ಯಾರ್ಥಿಗಳನ್ನೇ ತಮ್ಮ ಕುಶಲವನ್ನು ಕೇಳುವಂತಾಗಲಿ, ಈ ಸಂಘಟನೆ ದೃಢಗೊಳ್ಳಲಿ ಎಂದು ಶುಭವನ್ನು ಹಾರೈಸುತ್ತಾ ನಾನು ನನ್ನ 2 ನುಡಿಗಳನ್ನು ನಿಲ್ಲಿಸ್ತೇನೆ. ಇದೊಂದು ಅವಕಾಶವನ್ನು ನನಗೆ ಕೊಟ್ಟದ್ದು ನನಗೆ ಬಹಳ ಖುಷಿ ಆಯಿತು.
ಇದೇ ರೀತಿ ನಮ್ಮೆಲ್ಲರನ್ನು ಸಂಘಟಿಸಿ ಎಲ್ಲರೂ ಒಂದು ಸೇರುವಾಗಲಿ, ನಿಮ್ಮೆಲ್ಲರ ಮುಖವನ್ನು ನಾವು ನೋಡುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ನುಡಿಗಳನ್ನು ನಾನು ನಿಲ್ಲಿಸ್ತೇನೆ. ಯೋಗೇಶ್ ರಾವ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸಿದ್ದೇವೆ. ಇದರ ಯೋಗೇಶ್ ರಾವ್ ಇವರಿಗೆ ಹೃತ್ಪೂರ್ವಕದ ಸ್ವಾಗತವನ್ನು ಸಲ್ಲಿಸಿದ್ದಾರೆ. ಹಾಗೆ ಯೋಗೇಶ್ ರಾವ್ ಅವರವರು 2 ಹಿತನುಡಿಗಳ ಮೇಲೆ ತವರಿಗೆ ಬಂದಂತಹ ಒಂದು ಅನುಭವ ನನ್ನ ಪಾಲಿಗೆ ಆಯಿತು. ಸುಮಾರು 20+2 ಕಚೇರಿಯಲ್ಲಿ 22 ವರ್ಷ ಮದನಿ ಸಂಸ್ಥೆಯ ಅನ್ನವನ್ನು ನಾನು ಉಂಡಿದ್ದೇನೆ. ಶಂಕರನ ಬೇಯಿಸಿದ ಅನ್ನವನ್ನು ಉಂಡಿದ್ದೇನೆ. ಸೋಜರ ಚಾಯವನ್ನು ಕುಡಿದಿದ್ದೇನೆ. ಈ ಮಣ್ಣಿನಲ್ಲಿ ಓಡಾಡಿದ್ದೇನೆ. ನಮ್ಮೆಲ್ಲವರ ಒಂದಿಗೆ ಎಲ್ಲ ಸಹೋದ್ಯೋಗಿಗಳು ಕೂಡ ನನ್ನನ್ನು ಅಷ್ಟು ಆತ್ಮೀಯದಿಂದ ನಡೆಸಿಕೊಂಡಿದ್ದಾರೆ. ಅವರೆಲ್ಲರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತಾಪೂರ್ವವಾಗಿ ಮತ್ತೆ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ತಾಯಿ ಬಡವಿಯಾದರೂ ಶ್ರೀಮಂತರಾದರೂ ತಾಯಿಯೇ. ಅದೇ ರೀತಿಯಲ್ಲಿ ಈ 20 ವರ್ಷಗಳು ನಾನು ಬದುಕು ಕಟ್ಟಿಕೊಳ್ಳುವಲ್ಲಿ ಈ ಮದನಿ ಸಂಸ್ಥೆಯ ಆ ಒಂದು ಉದ್ಯೋಗದ ಜೀವನ ನನಗೆ ಹೆಚ್ಚು ಕಲಿಸಿಕೊಟ್ಟಿದೆ. ಸಮಾಜದಲ್ಲಿ ಬದುಕುವುದಕ್ಕೆ ನನ್ನದೇ ಆದಂಥ ಹುಚ್ಚಾದಂಥ ಸಾಹಿತ್ಯ, ಯಕ್ಷಗಾನ ಇಂಥ ಫೀಲ್ಡ್ಗಳಲ್ಲಿ ಕೆಲಸ ಮಾಡುವಲ್ಲಿ ಎಲ್ಲವೂ ಒಂದು ಅವ್ಯಕ್ತವಾಗಿದ್ದು ಈ ಮದನಿ ಸಂಸ್ಥೆಯ ಉದ್ಯೋಗ ನನ್ನನ್ನು ಮತ್ತೆ ಮತ್ತೆ ಆಗುವುದರಲ್ಲಿ ಪ್ರೇರೇಪಿಸಿದೆ. ಕಳೆದ 2 ವರ್ಷಗಳ ಹಿಂದೆ ಒಯಿಲ್ ಎನ್ನುವಂಥ ತುಳು ಕವನ ಸಂಕಲನಕ್ಕೆ ನನಗೆ ಸರ್ಕಾರದ ಅಕಾಡೆಮಿ ಅವಾರ್ಡ್ ಬಂತು. ಆ ಒಂದು ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಒಂದು ಕವನ ನಾನು ಹಾಜಬ್ಬರ ಬಗ್ಗೆ ಬರೆದಿದ್ದೆ. ಅದು ಕೊನೆಯ ಕ್ಷಣದಲ್ಲಿ ಸೇರಿಸಿಕೊಂಡಂಥ ಕವನ. ಹರೇಕ ಹಾಜಬ್ಬರ ಬಗ್ಗೆ ಹಬ್ಬ ಹಾಜಬ್ಬ ಎನ್ನುವಂಥ ಇದನ್ನು ಬರೆದಿದ್ದೇನೆ. ಬಹುಶಃ ಅದು ಕೂಡ ಅವಾರ್ಡಿಗೆ ಹೆಚ್ಚು ಅವಕಾಶಗಳು ಆಗಿರಬೇಕು ಎನ್ನುವಂಥ ಅನಿಸಿಕೆ ಕೂಡ ನನ್ನಲ್ಲಿದೆ. ಇದೆಲ್ಲ ಇಲ್ಲಿಯ ಒಡನಾಟಗಳು ಮತ್ತು ಓಡಾಟಗಳ ಆ ಸುಂದರ ಸಂದರ್ಭಗಳು. ಏನು ಸರ್ಕಾರದ ನೀತಿಯಿಂದಾಗಿ ಕರ್ನಾಟಕದ ಒಂದು 500 ಶಾಲೆಗಳನ್ನು ಜೆಒಸಿ ಶಾಲೆಗಳನ್ನು ಮುಚ್ಚಿ ನಮ್ಮನ್ನೆಲ್ಲ ಬೇರೆ ಬೇರೆ ಸಂಸ್ಥೆಗಳಿಗೆ ಕಳಿಸಿಕೊಟ್ಟಿದ್ದಾರೆ. ಎಲ್ಲವರನ್ನು ಕೂಡ ನಾನ್ ಟೀಚಿಂಗ್ಗೆ ಹಾಕಿದ್ದಾರೆ. ನಾನು ಈಗ ಸದ್ಯ BM ಹೈಸ್ಕೂಲ್ ಕಾಸ್ಟ್ರೀಟಲ್ಲಿ ಇದ್ದೇನೆ. ಕಾಕತಾಳೀಯ ಎನ್ನುವ ಹಾಗೆ ಆ ಸಂಸ್ಥೆ ನಮ್ಮ ಜಿಲ್ಲೆಯ ಪ್ರಥಮ ಶಾಲೆ, 180 ವರ್ಷಗಳ ಇತಿಹಾಸವುಳ್ಳಂಥ ಶಾಲೆ. ಆದರೆ ಕನ್ನಡ ಶಾಲೆಯ ಉನ್ನತಿ ಮತ್ತು ಅವನತಿಯನ್ನು ನೋಡಬೇಕಿದ್ರೆ ಅಲ್ಲಿಯ ಗ್ರಾಫ್ ಅನ್ನು ಕೂಡ ನೋಡಬೇಕು. ಎಲ್ಲ ಡಿವಿಷನ್ಗಳಿದ್ದ ಶಾಲೆ ಈಗ ಮಕ್ಕಳ ಸಂಖ್ಯೆ ಅತಿ ಕಡಿಮೆಯಲ್ಲಿದೆ. ಆದರೆ ನಾನು ಈ ಒಂದು ಸಂದರ್ಭ ಈ ನನ್ನನ್ನೆಲ್ಲ ಈ ಸೆಳೆಯುವುದಕ್ಕೆ ಈ ಬಂದಕ್ಕೆ ಕಾರಣ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಮತ್ತು ಇಲ್ಲಿಯ ಒಂದು ಇಂದಿಯನ್ ಸಂಘಟಕರು. ಈ ದೃಷ್ಟಿಯಿಂದ ನಾನು ಆ ಶಾಲೆಯ 1-2 ವಿಷಯಗಳನ್ನು ಇಲ್ಲಿ ಹೇಳಿದರೆ ಒಳ್ಳೆಯದು ಅಂತ ನಾನು ಅನಿಸ್ತಾ ಇದ್ದೆ. ಅಲ್ಲಿಯೂ ಕೂಡ ಹಳೆ ವಿದ್ಯಾರ್ಥಿ ಸಂಘ ಇದೆ. ಈಗ 49 ವರ್ಷಗಳ ಹಳೆ ವಿದ್ಯಾರ್ಥಿ ಸಂಘ. ಅದರಲ್ಲಿ ಹೆಚ್ಚು ಪಾಲು ದುಡಿಯುವವರು 50 ವರ್ಷದ ಮೇಲ್ಪಟ್ಟವರು. ಅವರಿಗೆ ಇನ್ನೂ ಕೂಡ ಆ ಪ್ರೀತಿ ಇದೆ ಶಾಲೆಯ ಬಗ್ಗೆ. ಅವರು ಇಲ್ಲಿ ಬಂದು ದುಡಿತಾ ಇದ್ದಾರೆ. ರಫಿಯುದ್ದೀನ್ ಸರ್ ಎನ್ನುವಂಥ ನಮ್ಮ ಕಾರ್ಯದರ್ಶಿಯವರಿದ್ದಾರೆ. ಅವರಿಗೆ 67 ವರ್ಷ ವಯಸ್ಸಾಯಿತು. ಅವರು ಇಡೀ ಲೆಕ್ಕಪತ್ರವನ್ನು ಓಡಾಡಿಕೊಂಡು ಅವರು ಮದುವೆ ಆಗಲಿಲ್ಲ. ಇಡೀ ಶಾಲೆಗೆ ಬೇಕಾಗಿ ದುಡಿತಾ ಇರ್ತಾರೆ, ಬರ್ತಾರೆ, ಹೋಗ್ತಾರೆ, ಇದರ ಅಭಿವೃದ್ಧಿಗಳ ಕಡೆಗೆ ಗಮನ ಹರಿಸ್ತಾರೆ. ಆದರೆ ಹಳೆ ವಿದ್ಯಾರ್ಥಿ ಸಂಘ ಏನು ಮಾಡ್ಬೋದು ಎನ್ನುವ ದೃಷ್ಟಿಯಿಂದ 1-2 ಅವರು ಮಾಡುವ ವಿಷಯಗಳನ್ನಷ್ಟೇ ನಾನು ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕನ್ನಡ ಶಾಲೆ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅದರದೇ ಆದಂಥ ಆರ್ಥಿಕವಾದಂಥ ಒತ್ತಡಗಳಿದೆ. ಇದನ್ನು ನಿಭಾಯಿಸುವಲ್ಲಿ ವರ್ಷದಲ್ಲಿ ಒಂದಿಷ್ಟು ಮಕ್ಕಳ ದತ್ತು ತೆಕ್ಕೊಂಡು ಆ ಮಕ್ಕಳ ಫೀಸ್ ಕಟ್ಟುವಂಥದ್ದು, ಅಂದರೆ ಮ್ಯಾನೇಜ್ಮೆಂಟ್ ಫೀಸ್ ಸಹಿತ, ಯಾಕಂದರೆ ಸರ್ಕಾರದ ಫೀಸ್ ಎಷ್ಟು ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಬಿಟ್ಟು ಮ್ಯಾನೇಜ್ಮೆಂಟ್ ಫೀಸ್ ಸಹಿತ ಒಂದಿಷ್ಟು ಮಕ್ಕಳನ್ನು ದತ್ತು ತೆಕ್ಕೊಂಡು ಆ ಮಕ್ಕಳನ್ನು ಎಜುಕೇಷನ್ ಮಾಡುವಂಥ ವ್ಯವಸ್ಥೆಯನ್ನು ಆಡಳಿತ ಮಂಡಳಿ ಮಾಡ್ತಾ ಇದೆ. ಅದೇ ಹಳೆ ವಿದ್ಯಾರ್ಥಿ ಸಂಘ ಮಾಡ್ತಾ ಇದೆ. ಅದೇ ರೀತಿ ಮಕ್ಕಳಿಗೆ ಯೂನಿಫಾರ್ಮ್ ಕೊಡುವಂಥ ಒಂದು 50% ಯೂನಿಫಾರ್ಮಿನ ಖರ್ಚನ್ನು ಹಳೆ ವಿದ್ಯಾರ್ಥಿ ಸಂಘ ನಡೆಸಿಕೊಡ್ತಾ ಇದೆ. ಅದೇ ರೀತಿ ವರ್ಷದಲ್ಲಿ ಒಂದು ದಿನ ವಾರ್ಷಿಕ ದಿನಾಚರಣೆ ಹಳೆ ವಿದ್ಯಾರ್ಥಿ ಸಂಘ ದಿನಾಚರಣೆ ಕೂಡ ಮಾಡ್ತದೆ. ಆ ದಿನಗಳಲ್ಲಿ ಅಲ್ಲಿ ಕಲಿತಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತದೆ. ಈ ರೀತಿಯಾಗಿ ಮದರ್ ಸಂಸ್ಥೆಗೆ ಮತ್ತು ಹಳೆ ವಿದ್ಯಾರ್ಥಿ ಸಂಘ ಪರಸ್ಪರ ಕೊಂಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇದೆಲ್ಲ ಬಹುಶಃ ನಮಗೆ ಆಯ್ಕೆಗಳ ಒಂದು ದಾರಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದೇ ರೀತಿಯ ನಿವೃತ್ತಿಯ ವಿಷಯ ಬಂದಾಗ ಕೂಡ ಅಲ್ಲಿ ಯಾವುದೇ ವ್ಯಕ್ತಿಗಳು ನಿವೃತ್ತಿ ಆದಾಗ ಅಧ್ಯಾಪಕ ವೃಂದದಿಂದ ಕೂಡ ಅವರಿಗೆ ಸನ್ಮಾನಗಳು ಏನಾದರೂ ಕಾಣಿಕೆಗಳು ದೊರಕುತ್ತದೆ. ಅದೇ ರೀತಿಯಲ್ಲಿ ಆಡಳಿತ ಮಂಡಳಿಯಿಂದ ಕೂಡ ಸನ್ಮಾನ ಜರುಗುತ್ತದೆ. ಬಂಗಾರದ ಉಂಗುರವ ಇನ್ನೊಂದೇನೋ ಕೊಡ್ತಾರೆ ಅವರು. ಅದೇ ರೀತಿಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘವಾಗಿ 3 ಸನ್ಮಾನಗಳು ಜೊತೆಯಾಗಿ ಯಾವುದೇ ನಿವೃತ್ತಿ ಆಗುವವರಿಗೆ ಆಗ್ತದೆ. ಬಹುಶಃ ಇದೆಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿ ಜೋಡಿಸಿಕೊಳ್ಬಹುದು. ಯಾಕೆ ಯಾವುದೇ ಒಂದು ಸನ್ಮಾನದಿಂದ ಅಥವಾ ಅರ್ಧಭವನ ಬಂಗಾರದಿಂದಾಗಿ ಯಾವುದೇ ಒಬ್ಬ ಉದ್ಯೋಗಿಗೆ ಯಾಕೆ ಅದಕ್ಕಿಂತ 100 ಪಟ್ಟು ಹೆಚ್ಚು ಅವನಿಗೆ ಪೆನ್ಷನ್ ಬರ್ತದೆ. ಆದರೆ ಇದೊಂದು ಪ್ರೀತಿಯ ದ್ಯೋತಕವಾಗಿ ಆ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಈ ರೀತಿಯ ಪರಸ್ಪರ ಹೃದಯವನ್ನು ಬೆಸೆಯುವಂಥ ಕೆಲಸಗಳು ಇಂತಹ ಸಂಸ್ಥೆಗಳಿಂದ ಆಗಬೇಕು. ಆರ್ಥಿಕವಾಗಿ ಬೆಸೆಯುವ ಜೊತೆಯಲ್ಲಿ ನಾವು ಮಾನಸಿಕವಾಗಿ ಒಂದಾಗಬೇಕಾಗ್ತದೆ. ಇದೆಷ್ಟೋ ವರ್ಷಗಳ ಮೇಲೆ ಮತ್ತೆ ನಾನು ನಿಮ್ಮನ್ನು ಇಲ್ಲಿ ನಾವು ಈ ಮಣ್ಣಿಗೆ ಬರುವಂಥ ಅವಕಾಶಗಳಾಗಿತ್ತು. ಬಹುಶಃ ಇನ್ನು ನಿರಂತರ ಬರುವಂಥ ಅವಕಾಶಗಳು ಮುಂದೆ ಒದಗಲಿದ್ದ ನಾನು ಈ ಸಂದರ್ಭದಲ್ಲಿ
ನೆನಪಿಸಿಕೊಳ್ಳುತ್ತಾ ಈ ಅವಕಾಶಕ್ಕೆ ವಂದಿಸ್ತೇನೆ. ನಮಸ್ಕಾರ. ಇವರಿಗೆ ಅಮೀರ್ ಬಂದು ಹೂಗುಚ್ಚ ನಡುವೆ ವಿನಂತಿ. ಹಾಗೆ ಲೋಕನೇತರರು ತಮ್ಮ ಚುಟುಕಾಗಿ 2 ಮಾತನಾಡುತ್ತಾರೆ. ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಹಳೆ ವಿದ್ಯಾರ್ಥಿಗಳ ನಮ್ಮ ವಿದ್ಯಾರ್ಥಿಗಳೇ, ಯಾವಾಗಲೂ ನಿಮ್ಮ ಈ ಪ್ರೀತಿ ವಿಶ್ವಾಸ ನಮಗೆ ಯಾವಾಗಲೂ ಇರಲಿ. ನಾನೀಗ ವೃತ್ತಿಯಿಂದ ನಿವೃತ್ತಿ ಆದರೂ ಆಡಳಿತ ಮಂಡಳಿಯವರು ನನ್ನನ್ನು ಪುನಃ ಇಲ್ಲಿ ವೃತ್ತಿ ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದ ಹೇಳ್ತಾ, ಸುಮಾರು 37 ವರ್ಷಗಳ ಕಾಲ ಈ ಸಂಸ್ಥೆಯಲ್ಲಿ ಇದ್ದು ನಿಮ್ಮೊಂದಿಗೆ ಪ್ರೀತಿ ವಿಶ್ವಾಸವನ್ನು ಪಡೆದು ಇದ್ದೇನೆ. ಇನ್ನು ಮುಂದೆಯೂ ನೀವು ಯಾವಾಗ ಕರೀತೀರಿ, ನಾನು ನಿವೃತ್ತಿ ಆದ ನಂತರ ಯಾವಾಗ ಕರೀತೀರಿ ಆಗ ನಿಮ್ಮೊಟ್ಟಿಗೆ ಬಂದು ಏನು ನಿಮಗೆ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಮಾತ್ರ ಆಗ್ತೇವೆ, ಅಲ್ಲದೆ ಬಾಕಿ ಎಲ್ಲ ಕಾರ್ಯಗಳನ್ನು ನೀವು ಸುಸೂತ್ರವಾಗಿ ನಡೆಸಿಕೊಂಡು ಹೋಗಿ ಅಂತ ಹೇಳಿ ನನ್ನ 2 ಮಾತನ್ನು ಇವರಿಗೆ ಆಲ್ಮೋಸ್ಟ್ ಇವರು ಬಂದು ಹೂಗುಚ್ಚ ಬೇಕಾಗಿ ವಿನಂತಿ. ಹಾಗೆ ಟೀಚರ್ ತಮ್ಮ 2 ಹಿತನುಡಿಗಳ ವಿನಂತಿ. ನಮಸ್ಕಾರಗಳು. ನಾನೊಂದು 2 ಮಾತನ್ನು ಮಾತಾಡಲಿಕ್ಕೆ ನಿಂತಿದ್ದೀನಿ. मैं उर्दू में बात कर रही हूँ. यहाँ के कमेटी वाले, हमारे मैनेजमेंट कमेटी वाले और हाई स्कूल के कमेटी असातिज़ा और प्राइमरी के और रिटायर्ड टीचर्स, इन सबको मेरा सलाम. आज मैं यहाँ पर 1-2 बातें करना चाहती हूँ बच्चों के बारे में. रहे जो जिंदा हमेशा कुछ ऐसे काम करो, रहे जो जिंदा हमेशा कुछ ऐसे काम करो, कहीं तो ऊंचा जमाने में अपना नाम करो, कहीं तो ऊंचा जमाने में अपना नाम करो. इसी तरह और बच्चों को भी, बच्चों के बारे में एक शेर कहना चाहती हूँ. इलाही तेरे नाम से इब्तिदा है, इलाही तेरे नाम से इब्तिदा है, तू दे कामयाबी हमारे बच्चों को, यही मेरी दुआ है. इतना कहते हुए मेरी 2 बातें खत्म करती हूँ. खुदा हाफिज़. ಈ ಸಭೆಯು ಕೇವಲ ಸ್ನೇಹ ಸಭೆ ಅಲ್ಲ, ಸ್ನೇಹ ಸೌಹಾರ್ದತೆಯನ್ನು ಉಂಟು ಮಾಡುವಂತಹ ಒಂದು ಸಮಾರಂಭ. ಇಲ್ಲಿ ಎಲ್ಲ ಮಕ್ಕಳು ನೆರೆದಿದ್ದೀರಾ, ಆಡಳಿತ ಮಂಡಳಿ ಇದ್ದಾರೆ, ಅವರಿಗೆ ಮೊದಲು ನಾನು ವಂದಿಸ್ತಾ ಇದ್ದೇನೆ. ಹಾಗೆ ನನ್ನ ಶಿಷ್ಯಂದಿರಾದಂತಹ ಅನೇಕ ಮಕ್ಕಳಿದ್ದಾರೆ, ಇವರಿಗೂ ಸಹ ವಂದಿಸ್ತಾ, ಮತ್ತು ನನ್ನ ಸಹೋದ್ಯೋಗಿ ಬಂಧುಗಳಿದ್ದಾರೆ, ಎಲ್ಲರಿಗೂ ವಂದಿಸ್ತಾ ಇದ್ದೇನೆ. ಇಂದಿನ ಈ ಸಮಾರಂಭಕ್ಕಾಗಿ ಈ ವಿದ್ಯಾರ್ಥಿಗಳ ನಾನು ನೋಡ್ತಾ ಇದ್ದೇನೆ ಕೆಲವು ದಿನಗಳಿಂದ. ನಮ್ಮ ರಿಯಾಜ್ ಇವರು ಹಗಲಿರುಳು ಹೋರಾಡ್ತಾ ಇದ್ದಾರೆ. ಯಾಕೆ? ಎಲ್ಲರನ್ನೂ ಒಟ್ಟುಗೂಡಿಸಬೇಕು, ನಮ್ಮ ಸಂಸ್ಥೆ ಬೆಳಿಬೇಕು, ಇಲ್ಲಿ ಒಳ್ಳೆಯ ಸೌಹಾರ್ದತೆ ಇರಬೇಕು ಎಂಬ ದೃಷ್ಟಿಯಿಂದ ನಾನು ನೋಡ್ತಾ ಇದ್ದೇನೆ. ಅವರು ಮಾತ್ರ ಅಲ್ಲ, ಅವರ ಮುಂದಾಳುತನದಲ್ಲಿ ಬಹಳ ಚಂದವಾಗಿ ಏನ್ ಮಾಡ್ತಾ ಇದ್ದಾರೆ ಹೇಳಲಿಕ್ಕೆ ಆಗುದಿಲ್ಲ, ಅದನ್ನು ಬಾಯಲ್ಲಿ ಹೇಳಿ ತೀರಿಸುವಂಥದ್ದಲ್ಲ. ಆದ ಕಾರಣ ಇವರ ಈ ಹಳೆ ವಿದ್ಯಾರ್ಥಿಗಳ ಇಲ್ಲಿ ಜಾತಿ ಭೇದ ಇಲ್ಲ, ಮೇಲು ಕೀಳೆಂಬ ಭಾವನೆ ಇಲ್ಲ, ಆದರೂ ಎಲ್ಲರನ್ನು ಒಟ್ಟುಗೂಡಿಸಬೇಕು ಅಂತ ಹೇಳುವಂತ ಹಂಬಲ ಮಾತ್ರ ಅವರಿಗಿದೆ. ಇವರ ಈ ಕಾರ್ಯ, ಇವರು ಮಾಡಿದಂತಹ ಈ ಕೆಲಸ ಭಾನೆತ್ತರಕ್ಕೆ ಹರಡಲಿ, ಇವರು ಇನ್ನೂ ಮುಂದೆ ಬರಲಿ. ಇವರ ಕೆಲಸ ಕಾರ್ಯಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಅಂದ್ರೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಎಲ್ಲ ಜನರನ್ನು, ಎಲ್ಲ ಶಿಕ್ಷಕರನ್ನು, ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಮುಂದೆ ತರುವಲ್ಲಿ ಶ್ರಮವಹಿಸ್ತಾ ಇದ್ದಾರೆ. ಹಾಗೆ ನಮ್ಮದು ಈಗ ಶಾಲೆಯಲ್ಲಿ ಕನ್ನಡ ಶಾಲೆ ಅಂತ ಎಲ್ಲರಿಗೂ ಇರುವಂತಹ ತಾರತಮ್ಯತೆ, ಯಾಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲರನ್ನು ಜೊತೆಗೂಡಿಸಿಕೊಂಡು ನಮ್ಮ ಈ ಶಾಲೆ ಉಳಿಯುವ ಹಾಗೆ ನೀವು ಮಾಡಬೇಕು. ಅದಕ್ಕಾಗಿ ನೀವು ಶ್ರಮ ವಹಿಸಬೇಕು. ನಾವು ನಿಮ್ಮೊಟ್ಟಿಗೆ ಸೇರ್ತೇವೆ, ನೀವು ನಮ್ಮೊಂದಿಗೆ ಸೇರಿಕೊಂಡು ಶಾಲೆಯನ್ನು ಉಳಿಸುವ ಇಷ್ಟನ್ನು ಹೇಳಿ ನನ್ನ 2 ಮಾತನ್ನು. ಹಾಗೆ ಸರೋಜಿನಿಯು ತಮ್ಮ 2 ಯಾಕೆಂತ ಹೇಳಿದ್ರೆ, ನಾನು ಕಲಿಸಿದ ವಿದ್ಯಾರ್ಥಿಗಳು ಪುನಃ ಇಲ್ಲಿಂದ ಬಿಟ್ಟು ಹೋಗಿ ಮೊದಲ ಬಾರಿಗೆ ನನ್ನನ್ನು ನೋಡುವಂತ ವಿದ್ಯಾರ್ಥಿಗಳು ತುಂಬಾ ಮಂದಿ ಇದ್ದಾರೆ ಇದರಲ್ಲಿ. ಆದ್ದರಿಂದ ಅವರನ್ನು ಇವತ್ತು ನೋಡುವಂತ ಒಂದು ಸೌಭಾಗ್ಯ ಸಿಕ್ಕಿತು ಅಂತ ಹೇಳುವಾಗ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಆದ್ದರಿಂದ ಇವತ್ತು ನಮ್ಮನ್ನು ಗುರುತಿಸಿದ್ದಾರೆ, ರಿಟೈರ್ಡ್ ಆದ ನಂತರ ಸಹ ಗುರುತಿಸಿ ಇಲ್ಲಿವರೆಗೆ ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಸೇರಿಸಿದ್ರು. ಅದರಿಂದ ಬಹಳ ಖುಷಿ ಆಗ್ತಾ ಇದೆ. ನಿಮ್ಮ ಇವತ್ತು ಉದ್ಘಾಟನೆಗೊಂಡಂತ ಈ ಹಳೆ ವಿದ್ಯಾರ್ಥಿ ಸಂಘವು ಇನ್ನು ಮುಂದಕ್ಕೆ ಯಶಸ್ಸನ್ನು ಕಾಣ್ತಾ ಹೋಗಲಿ ಅಂತ ಹೇಳಿಕೊಂಡು ನಮ್ಗೆಲ್ಲರಿಗೂ ನಾನು ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಂದುವರಿಕೆ ಭಾಗ
ವಿದ್ಯಾರ್ಥಿಗಳು, ಹಲವು ಹಿರಿಯ ವಿದ್ಯಾರ್ಥಿನಿಗಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ದಯವಿಟ್ಟು ತಮಗೆ ಒದಗಿದ ಒಂದು ಸುವರ್ಣ ಅವಕಾಶ. ಏನಾದರೂ ಮುಂದಿನ ಹೆಜ್ಜೆ ನಾವು ಇಡಬೇಕಿದ್ರೆ ಅದರಲ್ಲಿ ನಿಮ್ಮ ಪಾತ್ರ ದೊಡ್ಡದು, ನಮ್ಮ ಪಾತ್ರ ದೊಡ್ಡದು. ದಯವಿಟ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಒಂದೆರಡು ನಿಮಿಷದಲ್ಲಿ ನಿಮ್ಮ ಮಾತನ್ನು ಇಲ್ಲಿ ಆಡಬೇಕೆಂದು ವಿನಂತಿ. ಸೈಯದ್ ಮದನಿ ವಿದ್ಯಾಶಾಲೆ ಇದೊಂದು ಅಂದದ ಹೂಮಾಲೆ. ಈ ಮಾಲೆಯ ಪ್ರತಿಯೊಂದು ಹೂಗಳು ನಾವು ಚದುರಿದರೇನಂತೆ ಈ ಸ್ನೇಹ ಸಭೆಯ ಮೂಲಕ ಒಂದಾದ ವಿದ್ಯಾರ್ಥಿಗಳು ನಾವು. ತುಂಬ ಸಂತೋಷವಾಗ್ತಾ ಇದೆ. ಯಾಕೆಂದ್ರೆ ನಾವು ಕಲಿತಂತಹ ಈ ಶಾಲೆಯಲ್ಲಿ, ಈ ಸೈಯದ್ ಮದನಿ ವಿದ್ಯಾಭ್ಯಾಸ ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲಾ ವಿಭಾಗವಿರ್ಬೋದು, ಕಾಲೇಜು ವಿಭಾಗವಿರ್ಬೋದು, JOC ವಿಭಾಗವಿರ್ಬೋದು, ಎಲ್ಲ ವಿದ್ಯಾರ್ಥಿಗಳನ್ನು ಒಂದುಗೂಡಿಸುವಂತಹ ಈ ಒಂದು ಶ್ರಮ ಮಾನ್ಯ ರಿಯಾಜ್ ರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಮಲಾಕ್ಷ ಸರ್ ಅವರ ಮುಂದಾಳತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ತುಂಬಾ ಸಂತೋಷವಾಗ್ತಾ ಇದೆ. ಮೊದಲಿಗೆ ಈ ಯುವಕರ ಬಗ್ಗೆ ಹೇಳುವುದಾದರೆ, ಹೆಚ್ಚಿನ ಎಲ್ಲ ಯುವ ಪೀಳಿಗೆಯ ಕಣಗಳಲ್ಲೂ ಯಾರೋ ಸ್ವಾರ್ಥಿಗಳು ಬಿತ್ತಿದಂತಹ ಬೀಜ ಬಲವಾಗಿ ಬೇರೂರಿ ಕ್ರಾಂತಿ ಎಂಬ ವಿಷಯವು ನೆಲೆ ನಿಂತಿದೆ. ಕ್ರಾಂತಿಯಾದರೆ ಎಲ್ಲವೂ ಸಮಾನಾಗಬಹುದೆಂಬ ಹುಚ್ಚು ನಂಬಿಕೆಯಿಂದ ಇದ್ದಾರೆ. ನಾವು ಮಾಡುತ್ತಿರುವುದೇ ಸರಿ, ಹಿಂಸೆಯೇ ಶಾಂತಿಯ ಮಂತ್ರ ಎಂಬುದು ಇವರ ತಿಳುವಳಿಕೆ. ಇದು ಇವರ ತಪ್ಪಲ್ಲ. ಇವರನ್ನು ಈ ದಾರಿಯಲ್ಲಿ ಹುರಿದುಂಬಿಸುವಂತಹ ಸ್ವಾರ್ಥ ವ್ಯವಸ್ಥೆಯ ತಪ್ಪು. ಮುಖ್ಯವಾಗಿ ಇದನ್ನೇ ಆಧಾರವಾಗಿಟ್ಟುಕೊಂಡು ಯುವಕರೆಂದರೇನು, ಸಮಾಜ ಈ ಯುವ ಶಕ್ತಿಯಿಂದ ಏನನ್ನು ಬಯಸುತ್ತದೆ ಎಂಬುದನ್ನು ನಾವು ತಿಳಿದು ಇತರರಿಗೆ ತಿಳಿಯಪಡಿಸಲಿಕ್ಕೋಸ್ಕರವಾಗಿ ಈ ನಮ್ಮ ಹಳೆ ವಿದ್ಯಾರ್ಥಿ ಸಂಘಟನೆ ರಚನೆಯಾಗುವುದು ಬಹಳ ಅನಿವಾರ್ಯವಾಗಿದೆ. ಸಂಘವೆಂಬುದು ಚಕ್ರದಂತೆ, ಸ್ಥಾಪನೆಗೊಂಡಾಗ ಉರುಳಲು ಪ್ರಾರಂಭಿಸಿ ಗಾಳಿ ಮುಗಿದ ನಂತರ ಕೊನೆಗೊಳ್ಳುತ್ತದೆ ಎಂಬುದೊಂದು ತತ್ವ. ಆದರೆ ಈ ಚಕ್ರದ ಪರಿಧಿ ಮಾತ್ರ ಒಂದೊಂದು ಸಂಘದಲ್ಲಿ ಒಂದೊಂದು ರೀತಿ ಇರುತ್ತದೆ. ಕೆಲವೊಂದು ಸಂಘಟನೆ ಕೆಲವೊಂದು ಸಂಘಟನೆ ಸ್ಥಾಪನೆಗೊಂಡು ಯಾವುದೇ ಸಾಧನೆಯನ್ನು ಮಾಡದೆ ಹಾಗೆಯೇ ಕೊನೆಗೊಳ್ಳಬಹುದು. ಇನ್ನು ಕೆಲವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಯಶಸ್ಸನ್ನು, ತನ್ನ ಛಾಪನ್ನು ಮೂಡಿಸಬಹುದು. ಆದರೆ ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘ, ಈ ಮದನಿ ಅಲುಮ್ನಿ ಅಸೋಸಿಯೇಷನ್ ಏನಿದೆ, ಆ ಮಟ್ಟಕ್ಕೆ ಶಾಶ್ವತವಾಗಿ ಯಶಸ್ಸಿನ ಶಿಖರಕ್ಕೆ ಏರಬೇಕೆಂದು ಈ ಸಂದರ್ಭದಲ್ಲಿ ನಾನು ಆಶಿಸುತ್ತಾ, ಪ್ರತಿಯೊಂದು ಹಳೆ ವಿದ್ಯಾರ್ಥಿಯನ್ನು ಒಗ್ಗೂಡಿಸಿ ಕೇವಲ ಈ ಒಂದು ಸ್ನೇಹ ಸಭೆ ಮಾತ್ರವಲ್ಲ, ಮುಂದಕ್ಕೆ ಈ ಶಾಲೆಗೆ ಪೂರಕವಾಗುವಂತ ಪ್ರತಿಯೊಂದು ಸಭೆಯಲ್ಲೂ ನಾವು ಭಾಗವಹಿಸಬೇಕು. ನಮ್ಮ ಎಲ್ಲ ಹಿರಿಯ ಅಧ್ಯಾಪಕರಿದ್ದಾರೆ, ನಮ್ಮ ನಿವೃತ್ತ ಶಿಕ್ಷಕರಿದ್ದಾರೆ, ನಮ್ಮ ಗಳಿಸಿದ ಟೀಚರ್ಸ್ ನವರಿದ್ದಾರೆ. ನೋಡುವಾಗ ಬಹಳ ಸಂತೋಷವಾಗ್ತಾ ಉಂಟು. ನಾವು ಈಗ ಅವರನ್ನು ಸಂದರ್ಶಿಸುವಾಗ ನಮ್ಮ ಆ ಬಾಲ್ಯದ ನೆನಪುಗಳು ನಮಗೆ ಮರುಕಳಿಸ್ತಾ ಉಂಟು. ನಿಮ್ಮೆಲ್ಲರ ಆಶೀರ್ವಾದ, ಈ ಎಲ್ಲ ಶಿಕ್ಷಕರ ಆಶೀರ್ವಾದವನ್ನು ನಾನು ಅಪೇಕ್ಷಿಸುತ್ತಾ ನನ್ನ ಈ ಮಾತಿಗೆ ವಿರಾಮ ಆಗ್ತೇನೆ. ನನ್ನ ಪ್ರೀತಿಯ ನಮನಗಳು. ಅಂತೆ ಇಲ್ಲಿರುವ ನನ್ನ ಅಚ್ಚುಮೆಚ್ಚಿನ ಹಾಗೂ ನನ್ನ ಪ್ರೀತಿ ಪಾತ್ರರಾದ ನನ್ನ ಗುರುವರಿಯರಿಗೆ ನಮೋ ನಮಃ. ಹಾಗೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಆಡಳಿತ ಮಂಡಳಿಯವರಿಗೂ ವಂದಿಸುತ್ತಾ, ಹಾಗೆ ನನ್ನ ಸನ್ಮಿತ್ರರಿಗೂ ನನ್ನ ಪ್ರೀತಿಯ ವಂದನೆಗಳು. ಎರಡು ಮಾತು ಹೇಳಬೇಕು ಅಂತ ಹೇಳಿದರು. ಆದರೆ ಯಾವಾಗ ಮನಸ್ಸು ಸಂತೋಷದಿಂದ ಮನತುಂಬಿದಾಗ ಅಲ್ಲಿ ಮಾತಿಗೆ ಅವಕಾಶ ಇಲ್ಲ. ಆ ಒಂದು ಅನುಭವವನ್ನು ನಾನೀಗ ಅನುಭವಿಸ್ತಾ ಇದ್ದೇನೆ. ಅಂದರೆ ಅಷ್ಟು ಸಂತೋಷ ಈ ಒಂದು ಗಳಿಗೆಯಲ್ಲಿ. ಹಾಗೆ ಇಲ್ಲಿ ನಾನು 6 ವರ್ಷ 7ನೇ ತರಗತಿಯಿಂದ PUC ತನಕ ಇಲ್ಲಿ ಕಲ್ತಿದ್ದೇನೆ. ನನ್ನ ಜೀವನದ ಸಂತೋಷ ಘಟ್ಟ ಯಾವುದು ಅಂತ ಕೇಳಿದರೆ ಅದೇ 6 ವರ್ಷ. ಅದನ್ನು ನನ್ನ ಜೀವಮಾನದಲ್ಲೂ ಖಂಡಿತ ನಾನು ಮರೆಯುವುದಿಲ್ಲ. ಈ ಒಂದು ಗುರು ಹಿರಿಯರ ಮಹಾಸಂಗಮಕ್ಕೆ ಕಾರಣರಾದ ಶ್ರೀಯುತ ರಿಯಾಜ್ ಹಾಗೂ ಅವರ ಮಿತ್ರರಿಗೆ ನನ್ನ ಮನದುಂಬಿದ ಧನ್ಯವಾದಗಳು. ಅವಕಾಶಕ್ಕಾಗಿ 1974ರಲ್ಲಿ ಸ್ಥಾಪನೆಗೊಂಡಂತಹ ಈ ಸಂಸ್ಥೆಯಲ್ಲಿ ಪ್ರಥಮ ವಿದ್ಯಾರ್ಥಿ ನಾನಾಗಿದ್ದೇನೆ. ಅಲ್ಲಿಂದ ಕೊನೆಯ ತನಕ ಇಲ್ಲಿಯೇ ವಿದ್ಯೆಯನ್ನು ಮುಗಿಸಿದ್ದೇನೆ. ಅದಕ್ಕಾಗಿ ಈ ಸಂಸ್ಥೆಗೂ ಮತ್ತು ನನ್ನ ಮುಂದಿರುವ ಎಲ್ಲ ಅಧ್ಯಾಪಕರೊಂದಿಗೂ ನಾನು ಋಣಿಯಾಗಿದ್ದೇನೆ. ಈ ಸಂಸ್ಥೆಯೊಂದಿಗೆ ಹೆಚ್ಚಿನ ಒಡನಾಟಕ್ಕೆ ನನಗೆ ಅವಕಾಶ ಕಮ್ಮಿ ಇರುವುದಾದರೂ ಕೂಡ ಆಡಳಿತ ಮಂಡಳಿ ಇದ್ದು ನನ್ನಿಂದ ಆದಂತಹ ಕೆಲಸವನ್ನು ಮಾಡಲು ಪ್ರಯತ್ನ ಮಾಡಿದ್ದೇನೆ. ಮುಂದೆ ಹಲವು ವಿದ್ಯಾರ್ಥಿ ಸಂಘಟನೆ ಇನ್ನಷ್ಟು ಬೆಳೆಯಲಿ. ಆಡಳಿತ ಮಂಡಳಿಯ ಪರವಾಗಿ ಅಥವಾ ವೈಯಕ್ತಿಕ ನೆಲೆಯಲ್ಲಿ ಅಥವಾ ಇದೇ ಸಂಘದ ಒಬ್ಬ ಸದಸ್ಯನಾಗಿ ನನ್ನಿಂದಾದಷ್ಟು ಸಹಕಾರ
ಸಮಯವನ್ನು ಮೀಸಲಿಡುತ್ತೇನೆ ಮತ್ತು ಅದಕ್ಕಾಗಿ ಸರ್ವಶಕ್ತನು ಅನುಗ್ರಹಿಸಲಿ ಎಂದು ಕೂಡ ಪ್ರಾರ್ಥಿಸ್ತೇನೆ. ನಮ್ಮೆಲ್ಲರ ಈ ಪ್ರಯತ್ನ ಒಂದು ಸಾರ್ಥಕವಾಗಲಿ, ಇಹಪರದಲ್ಲಿ ವಿಜಯಿ ಆಗಲಿ ಎಂದು ಕೂಡ ಪ್ರಾರ್ಥಿಸುವುದರೊಂದಿಗೆ ಈ ಸ್ಥಾಪನೆಯ ಆರಂಭಿಕ ಘಟ್ಟದ ಸ್ಥಾಪಕರಲ್ಲೊಬ್ಬರಾದಂತಹ ಸನ್ಮಾನ್ಯ UMA ಖಾದರನ್ನು ನೆನೆಸ್ತೇನೆ. ಇವತ್ತು ಕೂಡ ಮೌನ ಪ್ರಾರ್ಥನೆಯಲ್ಲಿ ನಾನು ಕೂಡ ಅವರನ್ನು ನೆನೆಸಿದ್ದೇನೆ. ಬಹುಶಃ ಈ ಊರಿನ ಹಿರಿಯರೊಂದಿಗೆ ಅವರು ಮುಂಚೂಣಿಯಲ್ಲಿದ್ದಂತಹ ಒಬ್ಬ ಧೀಮಂತ ನಾಯಕರಾಗಿದ್ದರು. ಅವರ ಪ್ರಯತ್ನದಿಂದಾಗಿ ಈ ಸಂಸ್ಥೆ ಬಹಳಷ್ಟು ಮುಂದುವರೆದಿದೆ. ನಮ್ಮ ಸ್ಮರಣ ಸಂಚಿಕೆಯಲ್ಲಿ ಏನೋ ಕಾರಣದಿಂದ ನಮ್ಮ ಒಂದು ತಪ್ಪಾಗಿದೆ, ಅವರ ಪ್ರಸ್ತಾಪವನ್ನೇ ನಾವು ಮಾಡಲಿಲ್ಲ. ಅದು ನಮ್ಮ ಒಂದು ಕಣ್ತಪ್ಪಿನಿಂದಾಗಿ ಸಂಭವಿಸಿದೆ. ಅದಕ್ಕೆ ನಾನು ಈಗ ಎಲ್ಲರ ಕ್ಷಮೆ ಕೇಳಬೇಕಾಗಿದೆ. ಹಾಗೂ ಅವರ ಸಾಧನೆ ಮತ್ತು ಅವರಿಗೆ ಬೆಂಬಲದಿಂದ ಎಲ್ಲರ ಸಾಧನೆ ಸಾರ್ಥಕವಾಗಲಿ, ಇನ್ನೂ ನಮಗೆ ಸೇವೆ ಮಾಡಲು ಇನ್ನಷ್ಟು ಅವಕಾಶ ಸಿಗಲಿ ಎಂದು ಸರ್ವಶಕ್ತನಲ್ಲಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತನ್ನು ಗೌರವಪೂರ್ಣ ಸ್ವಾಗತ ಹಾಗೆ ಧನ್ಯವಾದ. ನಮ್ಮ ಒಂದು ಕರೆಗೆ ಹೋಗೊಟ್ಟು ಇಷ್ಟರವರೆಗೆ ಕುಳಿತು ಆಶೀರ್ವಾದಂತಹ ಅಧ್ಯಾಪಕರಿಗೆ ಹಾಗೆ ಅಧ್ಯಾಪಕಿಯರಿಗೆ ಧನ್ಯವಾದಗಳು. ಹಳೆ ವಿದ್ಯಾರ್ಥಿ ಇವರಿಂದ ಹಾಗೆ ದಯವಿಟ್ಟು ಯಾರು ಹೋಗಬಾರ್ದು. ಈಗ ಕೊನೆಯದಾಗಿ ಸಮಾರೋಪ ಸಮಾರಂಭದ ಪ್ರಾಂಶುಪಾಲರು ಇಸ್ಮಾಯಿಲ್ ಟಿ ಕನ್ನಡ ಉಪನ್ಯಾಸಕರು ಇವರು ಸಮಾರೋಪ ಗೌರವಾನ್ವಿತ ಪದಾಧಿಕಾರಿಗಳೇ, ಸದಸ್ಯರೇ, ವಿಶ್ರಾಂತ ಜೀವನವನ್ನು ನಡೆಸ್ತಾ ಇರುವಂತಹ ನಮ್ಮ ಈ ಸಂಸ್ಥೆಯ ಅಧ್ಯಾಪಕರೇ, ಅಧ್ಯಾಪಕಿಯರೇ, ಪ್ರಸ್ತುತ ನನ್ನ ಸಹೋದ್ಯೋಗಿ ಬಂಧುಗಳೇ, ಯಾವತ್ತೂ ಈ ಸಂಸ್ಥೆಯ ಬೆನ್ನೆಲುಬಾಗಿರುವಂತಹ ಪೂರ್ವ ವಿದ್ಯಾರ್ಥಿಗಳೇ, ಇದು ಅಧ್ಯಾಪಕ ವಿದ್ಯಾರ್ಥಿಗಳ ಒಂದು ಸ್ನೇಹ ಸಭೆಯಾದ್ದರಿಂದ ನನ್ನನ್ನು ನಿಮ್ಮ ಮುಂದೆ ಬಂದು ಎರಡು ಮಾತನಾಡಲಿಕ್ಕೆ ನನಗೆ ಪ್ರೇರಕ ಚೈತನ್ಯ ಶಕ್ತಿ ನೀಡಿದ ಆ ಅಕ್ಷರ ಕಲಿಸಿಕೊಟ್ಟ ದಿವಂಗತೆ ಶ್ರೀಮತಿ ಸೀತಮ್ಮ ಟೀಚರ್ ಅವರು ಹಾಗೂ ಧಾರ್ಮಿಕ ಶಿಕ್ಷಣಕ್ಕೆ ಅಲಿಫ್ ಅಕ್ಷರವನ್ನು ಕಲಿಸಿಕೊಟ್ಟಂತಹ ನನ್ನ ಅಹಮದ್ ಕುಂಜಿ ಉಸ್ತಾದ್ ಅವರನ್ನು ನೆನೆಯುತ್ತಾ, ನಾನು ಸಮಾರೋಪ ಅಂತ ಹೇಳಿದ್ರೆ ಉದ್ದದ ಭಾಷಣ ಅಲ್ಲ, ಸಾಹಿತ್ಯ ಸಮ್ಮೇಳನದ ಸಮಾರೋಪ ಭಾಷಣವೂ ಕೂಡ ಅಲ್ಲ, ಧಾರ್ಮಿಕ ಸಭೆಯ ದಿಕ್ಸೂಚಿ ಭಾಷಣವೂ ಕೂಡ ಖಂಡಿತ ಅಲ್ಲ. ಆದರೆ ನನ್ನ ಪ್ರೀತಿಯ ಶಿಷ್ಯೆ, ನನ್ನ ಫಸ್ಟ್ ಬ್ಯಾಚು ಸುರೇಖಾ ಹೇಳಿದ್ರು, ತುಂಬ ಖುಷಿ ಆದಾಗ ಮಾತುಗಳು ಬರುವುದಿಲ್ಲ ಅಂತ. 100ಕ್ಕೆ 100 ಸತ್ಯ. ಯಾಕೆ ಹೇಳಿದರೆ ಕಮಲಾಕ್ಷ ಸರ್ ಜೊತೆಗೆ ನಿಮಗೆ ನಮಗೆಲ್ಲ ಈ ಸಂಸ್ಥೆಯಲ್ಲಿ ಒಂದು ಹಳೆ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಬೇಕು ಅನ್ನೋ ಒಂದು ಹಠ ಇತ್ತು. ಕಾರಣಾಂತರಗಳಿಂದ ಅದಕ್ಕೆ ಸುದಿನ ಕೂಡಿ ಬಂದದ್ದು ಈ ಜನವರಿ 11, 2019 ಶುಕ್ರವಾರದ ನಮಾಜಿನ ಬಳಿಕ ಅನ್ನುವಂತಹದ್ದು. ಸರ್ವಶಕ್ತನಾದಂತಹ ಅಲ್ಲಾಹು ಹಾಗೂ ಶ್ರೀ ಪರಮಾತ್ಮನನ್ನು ನಾನು ಖಂಡಿತ ಇಲ್ಲಿ ನೆನೆಯಲೇಬೇಕು. ಮಕ್ಕಳೇ, ನಾನು ನಿಮ್ಮನ್ನು ಖಂಡಿತ ವಿದ್ಯಾರ್ಥಿಗಳು ಅಂತ ಮಾತ್ರ ಕರೆಯಲಿಕ್ಕೆ ಇಷ್ಟಪಡುವಂಥದ್ದು. ಹಳೆ ವಿದ್ಯಾರ್ಥಿ ಯಾರೋ ಹೆಸರಿಟ್ರು, ಖಂಡಿತ ಹಳೆ ವಿದ್ಯಾರ್ಥಿಗಳಲ್ಲ. ಎಲ್ಲಿದ್ರು ನಾವು ಪರಿಚಯ ಮಾಡುವುದು ಮುಸ್ತಫಾ ಅಥವಾ ಇನ್ಯಾರು ನನ್ನೊಟ್ಟಿಗಿದ್ರೆ ಹೇಳುವುದು ಇವ ನನ್ನ ವಿದ್ಯಾರ್ಥಿ ಅಂತ ಹೇಳಿಕೊಂಡು. ಸರ್ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ? ನಮ್ಗಾಗುವಂತಹ ಖುಷಿ, ಆ ಭಾವನೆ ಅದು ಅನುಭವಿಸಿದ ನಮಗೆ ಮಾತ್ರ ಗೊತ್ತು. ಅನುಭವವು ಸಿಹಿ ಅಲ್ಲ, ಅದರ ಸವಿಯೇ ಸಿಹಿಯು. ಇದು ಹಳೆ ವಿದ್ಯಾರ್ಥಿಗಳಾಗಿ ನಿಮಗೆ, ವಿಶ್ರಾಂತ ಅಧ್ಯಾಪಕರಾಗಿ ಅವರಿಗೆ, ಪ್ರಸಕ್ತ ಅಧ್ಯಾಪಕನಾಗಿ ನನಗೆ ಮಾತ್ರ ತಿಳಿಯುವಂತಹದ್ದು. ಬಾಹ್ಯವಾಗಿ ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳೇ, ನೀವು ವಿದ್ಯಾರ್ಥಿಗಳಾಗಿದ್ದಾಗ ನಾವು ಸುಳ್ಳು ಹೇಳಿದರೂ ನಡೀತಾ ಇತ್ತು ಪಾಠ ಮಾಡುವಾಗ. ಯಾಕೆ? ನಾವು ಪ್ರಿಪೇರ್ ಆಗಿ ಬರದೆ ಅವತ್ತು ಕಣ್ಣು ಮುಚ್ಚಿಕೊಂಡು ನನಗೆ ಪ್ರಿಪರೇಷನ್ ಇಲ್ಲ ಅಂತ ಹೇಳಿಕೊಂಡು ಕೇಳಬಾರ್ದು, ಹಾಗೆ ಮಾಡು ಹೀಗೆ ಮಾಡು ಅಂತ. ಇವತ್ತು ಅಂತಹ ಧೈರ್ಯದಲ್ಲಿ ನಿಮಗೆ ಪಾಠ ಮಾಡಲಿಕ್ಕೆ ಅಥವಾ ಇಲ್ಲಿ ಮಾತಾಡಲಿಕ್ಕೆ ನನಗೆ ಖಂಡಿತ ಹೆದರಿಕೆ ಆಗ್ತದೆ. ಕಾರಣ ಉಂಟು. ಯಾಕೆ ಹೇಳಿದರೆ ನೀವು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿ ವೈಚಾರಿಕವಾಗಿ ಬಲಿಷ್ಠವಾಗಿ ಅರ್ಥ ಮಾಡಿಕೊಂಡವರು. ನಮ್ಮಲ್ಲಿ ಡಾಕ್ಟರ್ಗಳಿದ್ದಾರೆ, ನಮ್ಮಲ್ಲಿ ಅಕೌಂಟೆಂಟ್ಗಳಿದ್ದಾರೆ, ವಿದೇಶಗಳಲ್ಲಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಪತ್ರಿಕಾ ಬರಹಗಾರರಾಗಿದ್ದಾರೆ, ಮಾಧ್ಯಮ ಸ್ನೇಹಿತರಾಗಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವಿದ್ದೀರಿ. ಈಗ ನಾನು ಅಥವಾ ನಾವು ಸಮತೂಕದ ಮಾತುಗಳನ್ನು ಆಡಲೇಬೇಕು. ಏನೆಲ್ಲ ಮಾತಾಡಿದರೆ ಆಗೋದಿಲ್ಲ ಪ್ರೀತಿ ವಿದ್ಯಾರ್ಥಿಗಳೇ.
ಸೊ ಅದನ್ನು ನೆನಪಿಸ್ತಾ ನಾನು ಹೇಳುವಂತಹದ್ದು, ಈ ಕನಸು ನನಸಾದ ದಿನ ಕೇವಲ ಇವತ್ತಿನ ಹಬ್ಬದ ವಾತಾವರಣ ಉತ್ಸಾಹ ಮಾತ್ರ ಇರಬಾರ್ದು, ಸಂಘಟನೆ ಬಲಿಷ್ಠ ಆಗಬೇಕು, ನಮ್ಮಿಂದ ಏನ್ ಬೇಕೋ ಅದೆಲ್ಲವುಗಳನ್ನು ಕೂಡ ಮಾಡಲಿಕ್ಕೆ ನಾವಿದ್ದೇವೆ ಅಂತ ಹೇಳಿಕೊಂಡು ಇದರ ಪರಿಶ್ರಮ, ಈ ಸಂಘಟನೆ ಇಷ್ಟರವರೆಗೆ ಬರಲಿಕ್ಕೆ ಉಂಟ ಪರಿಶ್ರಮ ಚೆನ್ನಾಗಿ ದುಡಿದ ನನ್ನ ಪ್ರೀತಿಯ ಕಮಲಾಕ್ಷ ಸರಿಗೆ ಗೊತ್ತು. ರಿಯಾಜ್ ಒಬ್ಬನನ್ನು ಮುಖಸ್ತುತಿ ಮಾಡಿ ಹೇಳ್ತಾ ಇಲ್ಲ, ರಿಯಾಜ್ ಸ್ವಲ್ಪ ಬಿಡುವು ಮಾಡಿಕೊಂಡಿದ್ದರ ಹಿಂದೆ ಇದ್ದಾರೆ, ಜೊತೆಗೆ ಇನ್ನೂ ಅನೇಕ ಎಲ್ಲ ವಿದ್ಯಾರ್ಥಿಗಳು ಕೂಡ. ನಾನು ಹೇಳ್ತಾ ಇರುವಂತಹದ್ದು, ಇವತ್ತು ನಮ್ಮ ಕನ್ನಡ ಮಾಧ್ಯಮದ ಶಾಲೆ ಇಲ್ಲಿ ಕ್ಷೀಣಿಸ್ತಾ ಇದ್ದು ಇಂಗ್ಲಿಷ್ ಮಾಧ್ಯಮಕ್ಕೇನೇ ಸೇರಿಸಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ನಾನು ಅದಕ್ಕೆ ವಿರೋಧಿ ಅಲ್ಲ. ಆದರೆ ಕನ್ನಡ ಅಕ್ಷರವನ್ನ ಉಳಿಸಿ ಆ ವ್ಯಾಸಂಗ ಕ್ಷೇತ್ರವನ್ನ ಇಲ್ಲಿ ಬೆಳೆಸುವ ಕೆಲಸ ನೀವು ಒಂದು ಟೀಮ್ ಆಗಿ ಮಾಡಬೇಕು ಅನ್ನೋದನ್ನು ನಾನು ಕೂಡ ಈ ಸಂದರ್ಭದಲ್ಲಿ ನಾನು ನಿಮಗೆ ನೆನಪಿಸಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಅದು ಬಹಳ ಒಂದು ನಿಜವಾಗಿಯೂ ಕೂಡ ನಮ್ಮ ಈ ಕೆಲಸ ನೀವು ಮೆಚ್ಚತಕ್ಕಂತಹ ಅಥವಾ ಸಮಾಜ ಒಪ್ಪುವಂತಹ ಕೆಲಸ ನಿಮ್ಮಿಂದ ಆಗಬೇಕು ಅನ್ನುವಂತಹದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಮಾತಾಡ್ತಾ ಹೋದ್ರೆ ಏನೆಲ್ಲ ಮಾತಾಡಬೇಕು, ಒಬ್ಬ ಭಾಷಾಧ್ಯಾಪಕನಿಗೆ ಮೈಕ್ ಸಿಕ್ಕಿದ್ರೆ ಅವ ಬಿಡುವುದೇ ಇಲ್ಲ. ಆ ದೃಷ್ಟಿಯಲ್ಲಿ ನಾನು ಇದನ್ನೆಲ್ಲ ಮನಗಂಡು ಮಾಡುವಂಥದ್ದು ಏನು ಅಂತ ಹೇಳಿದರೆ ಬಹಳ ಚುಟುಕಾಗಿ ಹೇಳ್ತಾ ಇರುವಂತಹದ್ದು. ನಾನು 33 ವರ್ಷಗಳಿಂದ ನನ್ನ ಅಧ್ಯಾಪಕ ವೃತ್ತಿ ಅಂತ ಹೇಳಿದ್ರು. ಒಬ್ಬ ನಿಜವಾದ ಅಧ್ಯಾಪಕನಿಗೆ ಇರುವಂತಹದ್ದು ಅಂತ ಹೇಳಿದರೆ, ನೀವು ಗಲ್ಫಿಗೆ ಹೋಗಿ ನಮ್ಗೆ ಒಂದು ಪೆನ್ನು ಕೊಡುವುದಲ್ಲ, ನೀವು ಇನ್ನೇನೋ ಆಗಿಕೊಂಡು ಸರ್ ಅದು ಬೇಕಾ ಇದು ಬೇಕಾ ಅಂತ ಕೇಳುವಂತಹದ್ದಲ್ಲ, ನೀವು ಸರ್ ನಾನು ಹಾಗೆ ಹೇಳಿದ ಹಾಗೆ ಹೇಗಿದ್ದೀರಿ ಸರ್ ಅಂತ ಕೇಳುವಾಗ ನಮಗೆ ಅಷ್ಟೇ 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 ಖುಷಿ ಆಗುವಂತಹದ್ದು. ನಾನು ಹೇಳ್ತಾ ಬಂದದ್ದೇನು ಅಂತ ವಿದ್ಯಾರ್ಥಿಗಳೇ, ನೀವು ಸಂಸ್ಥೆ ವಿದ್ಯಾರ್ಥಿಗಳಾಗಿದ್ದುಕೊಂಡು ನೀವು ನಿಮ್ಮ ಗೌರವಾನ್ವಿತ ಅಧ್ಯಾಪಕರ ಮೇಲೆ ಇಟ್ಟಿರುವಂತಹ ಪ್ರೀತಿ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ ಮಕ್ಕಳೇ, ಖಂಡಿತ ಸಾಧ್ಯ ಆಗ್ತಾ ಇಲ್ಲ. ನಾನಿಲ್ಲಿ ಉತ್ಪ್ರೇಕ್ಷೆ ಅಲ್ಲ, ಹೇಳಬೇಕಾದ್ದು ಬಹಳಷ್ಟು ಇದೆ. ನನಗೆ ಅನ್ನದ ಮಾರ್ಗವನ್ನು ಸುಗಮವಾಗಿಸಿದ ನನ್ನ ಆಡಳಿತ ಮಂಡಳಿ ಇದೆ, ಈ ಸಂಸ್ಥೆ ಜೊತೆಗೆ ನಿಮ್ಮ ಬದುಕನ್ನು ಕಟ್ಟಿದಂತಹ ಈ ಸಂಸ್ಥೆ, ಇದಕ್ಕೆ ನೀವು ಮತ್ತು ನಾವೆಲ್ಲರೂ ಸೇರಿ ಕಿಂಚಿತ್ತು ಸೇವೆಯನ್ನು ಮಾಡಬೇಕಾದ ಜವಾಬ್ದಾರಿ ನಮಗೆ ಖಂಡಿತ ಇದೆ. ಅದನ್ನು ನಾವೆಲ್ಲರೂ ಜಂಟಿಯಾಗಿ ಮಾಡಬೇಕು. ಅದಕ್ಕೆ ಪೂರಕ ವೇದಿಕೆಯಾಗಿ ಮದನಿ ಅಲ್ಯೂಮಿನಿ ಅಸೋಸಿಯೇಷನ್ ಬೆಳೀತಾ ಬರಲಿ ಅಂತಲೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಮಲಾಕ್ಷ ಸರ್ ಅವರಿಗೆ ಬೋರ್ ಆಗ್ಬಹುದು ಕೇಳಲಿಕ್ಕೆ. ನಾನು ಕಮಲಾಕ್ಷ ಸರ್ ಅವರು ಪ್ರಸಕ್ತ ಡ್ಯೂಟಿಯಲ್ಲಿ ಇರುವಾಗಲೂ ಕೂಡ ನಮ್ಮೊಂದಿಗಿದ್ದಂತಹ ಸ್ನೇಹ, ಜೊತೆಗೆ ಪ್ರತಿ ಕ್ಷಣದಲ್ಲೂ ಕೂಡ ಹಲವಾರು ಸಾಮಾಜಿಕ ಧಾರ್ಮಿಕ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಮರೆಯದೆ ಈ ಸಂಸ್ಥೆಯನ್ನು ನೆನಪಿಟ್ಕೊಂಡದ್ದು. ಇಲ್ಲಿನ ಆಡಳಿತ ಮಂಡಳಿಗಿನ ಸಂಬಂಧ, ಹಳೆ ವಿದ್ಯಾರ್ಥಿಗಳೊಂದಿನ ಸಂಬಂಧದ ಬಗ್ಗೆ ನಾನು ಇಲ್ಲಿ ನೆನಪು ಮಾಡದೇ ಇದ್ರೆ ಅದು ಅಪೂರ್ಣ ಆಗ್ತದೆ. ಇದೀಗ ಅವರಿಗೆ ನಿವೃತ್ತರಾಗಿದ್ರೂ ಕೂಡ ಈ ಸಂಸ್ಥೆಯ ಮೇಲಿನ ಪ್ರೀತಿ, ಜೊತೆಗೆ ಈ ವಿದ್ಯಾರ್ಥಿಗಳಾದ ನಿಮ್ಮೆಲ್ಲರ ಮೇಲೆ ಇರುವ ಅಗಾಧವಾದಂತಹ ಪ್ರೀತಿ, ಬಹಳ ಮೆಚ್ಚಬೇಕಾದ ಅವರ ಗುಣ ಅಂತ ಹೇಳಿದ್ರೆ ಅವರ ತೆರೆದ ಮನಸ್ಸು, ಅವರ ನಿಸ್ವಾರ್ಥ ಸೇವಾ ಮನೋಭಾವನೆ, ಅವರ ನಿಷ್ಪಕ್ಷಪಾತವಾದಂತಹ ಸೇವೆಯ ಸ್ವರೂಪ ನಮ್ಮ ಈ ಒಕ್ಕೂಟಕ್ಕೆ ಬೆನ್ನೆಲುಬಾಗುವುದರಲ್ಲಿ ಸಂಶಯ ಇಲ್ಲ ಅನ್ನುವುದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮಾತ್ರ ಅಲ್ಲ, ನಾವೆಲ್ಲ ಸೇರಿಕೊಂಡು ಮಾಡಬೇಕಾದ ಕೆಲಸ ಅಂತ ಹೇಳಿದ್ರೆ ಶ್ರೀ ಪರಮಾತ್ಮ, ನಮ್ಮ ಬಂಧುಗಳ ಭಾಷೆಯಲ್ಲಿ ಹೇಳಬೇಕಾದ್ರೆ ಶ್ರೀ ಪರಮಾತ್ಮ, ಜೊತೆಗೆ ನಮ್ಮ ಸರ್ವಶಕ್ತನಾದ ದೇವನು ಸರ್ ಅವರಿಗೆ ದೀರ್ಘ ಆಯುಸ್ಸು ಖಂಡಿತ ಕೊಡಬೇಕು, ಅವರಿಗೆ ಆರೋಗ್ಯವನ್ನ ಕರುಣಿಸಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥಿಸಲೇಬೇಕಾಗಿದೆ. ಆದ್ದರಿಂದ ಕೊನೆಯಲ್ಲಿ ನಾನು ಹೇಳುವುದು, ಈ ಮದನಿ ಅಲ್ಯೂಮಿನಿ ಅಸೋಸಿಯೇಷನ್ ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳನ್ನು ಒಳಗೊಳ್ಳುವ ಹಾಗೆ ಆಗಬೇಕು. ಇವತ್ತು ನಾವು ಸಾಂಕೇತಿಕವಾಗಿ ಅಲ್ಲಿ ಮಾಡಿದ್ರು ಕೂಡ ಇವತ್ತು ನಮ್ಮೆಲ್ಲರ ಪರಿಶ್ರಮದಿಂದ ಈ ಬಗೆಯ ಸುಮಾರು 60-70 ವಿದ್ಯಾರ್ಥಿಗಳೊಂದಿಗೆ ನಮ್ಮ ವಿಶ್ರಾಂತ ಅಧ್ಯಾಪಕರೊಂದಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆದರೂ ಕೂಡ ಇನ್ನು ನೀವು ಇಲ್ಲಿ ನೆರೆದ ನೀವು ಒಂದೊಂದು ಕಡೆಗೆ ಒಂದು 2-3 ಜನ ಸೇರಿಕೊಂಡು ನಾವು ಎಲ್ಲೆಲ್ಲ ನಮ್ಮ ವಿದ್ಯಾರ್ಥಿಗಳಿದ್ದಾರೋ ಅಲ್ಲೆಲ್ಲ ಹೋಗಬೇಕು. ಜೊತೆಗೆ ನನ್ನ ಆರೋಗ್ಯ ಈ ರೀತಿಯೇ ಇದ್ರೆ ಖಂಡಿತ ಕೇರಳದ ಭಾಗಕ್ಕೆ, ಈಗಲೂ ನನ್ನ ಒಬ್ಬ ವಿದ್ಯಾರ್ಥಿ ಹೇಳಿದ ನಿಮಗೆ ತುಂಬಾ ಕಾಂಟ್ಯಾಕ್ಟ್ ಇದೆ ಅಂತ. ಖಂಡಿತ ಅದು ಆ ಕಾಂಟ್ಯಾಕ್ಟ್ನವರನ್ನು ನಾವು ಪರ್ಸನಲ್ ಆಗಿ ಕಂಡು ಅವರನ್ನು ಮುಂದಿನ ಒಂದು ಸಭೆಗೆ ಬಹುಶಃ ಇನ್ನೂ ಒಂದು ವಿಶಾಲವಾದ ಬ್ರಾಡ್ ಆಗಿರುವಂತಹ ಒಂದು ಸಮಾರಂಭ ಮಾಡೋಣ, ಅಥವಾ ಇನ್ನೊಂದು ಸಂದರ್ಭ ಬಂದಾಗ ಅವರನ್ನೆಲ್ಲ ಸೇರಿಸಿಕೊಳ್ಳೋಣ. ಮಾತ್ರ ಅಲ್ಲ, ಮತ್ತೊಂದು ನನಗೆ ಹೇಳಲಿಕ್ಕಿರುವಂತಹದ್ದು, ಕೆಲವು ವಿದ್ಯಾರ್ಥಿಗಳ ಮನೋಭಾವನೆ ಏನು ಅಂತ ಹೇಳಿದ್ರೆ, ಇದು ಮೀಟಿಂಗ್ ಕರೆದಿದ್ದಾರೆ, ಇದೇನೋ ಡೊನೇಷನ್ ವಿಚಾರ ಅಂತ. ಕೇವಲ ದೇಣಿಗೆಯ ಮನೋಭಾವನೆ ಖಂಡಿತ ಅಲ್ಲ. ನಮ್ಗಿರುವಂತಹದ್ದು ನಮ್ಮ ಸಂಸ್ಥೆಯ ಮೇಲಿನ ಪ್ರೀತಿಯಿಂದ. ಹಾಗೆ ದೇಣಿಗೆ ಇಲ್ವೋ? ಖಂಡಿತ ದೇಣಿಗೆ ಇದೆ. ಚಿತ್ತದಿಂದ, ಮನಸ್ಸಿನಿಂದ ನಮ್ಗೇನು ಕೊಡಬೇಕು ನಾವು ಖಂಡಿತ ಉದಾರವಾಗಿ ಕೊಡಬೇಕು. ಅದು ಖಂಡಿತ ನಡೀತದೆ. ಅದು ಮೊನ್ನೆ ಕಚೇರಿ ಆಗ್ಬೇಕು ಅಂತ ಹೇಳುವಾಗ್ಲೂ ಕೂಡ ಕೆಲವರು ಫ್ಯಾನ್ ಕೊಟ್ಟರು, ಕೆಲವರು ನಾನು
ಕಪಾಟ ಕೊಡ್ತೇನೆ ಹೇಳಿಕೊಂಡು ಸ್ವಯಂ ಆಗಿ ಬಂದಿದೆ. ಇನ್ನು ನಮ್ಮ ಉಳಿದಿರುವ ಒಂದು ಕೆಲಸ ಬಹಳ ಮೆಚ್ಚಬೇಕಾದ ಕೆಲಸ ಅಂತ ಹೇಳಿದ್ರೆ, ಇಲ್ಲಿ ಈ ಸಂಸ್ಥೆಗೆ ಒಂದು ರಂಗಮಂಟಪ ಬಂದ ನಂತರ ಈ ಇಲ್ಲಿನ ಶೋಭೆ ಕಳೆ ಉಂಟಲ್ಲ, ಅದು ನಿಜವಾಗಿಯೂ ಮೆಚ್ಚತಕ್ಕದ್ದು. ಬಹಳ ನಮಗೆ ನಡೆದ ನಂತರದ ವಾರ್ಷಿಕೋತ್ಸವಗಳೆಲ್ಲ ಮಾಡಲಿಕ್ಕೆ ತುಂಬಾ ಖುಷಿಯಾಗಿ ಬಹಳ ಪ್ರಸ್ತುತವಾದಂತಹ ಒಂದು ರಂಗಮಂಟಪ ಅಂತ ಅನಿಸಿತು. ಇನ್ನು ಅರ್ಧದಲ್ಲಿ ಇದೆ ಇಂಟರ್ಲಾಕ್, ಅದನ್ನು ಕೂಡ ನಮ್ಮ ಹೈಮಾಸ್ಕ್ ಬಲ್ಲಿರುವ ತನಕ ತರಬೇಕು. ಮಾತ್ರ ಅಲ್ಲ, ನನಗೂ ಒಂದು ಮಾಹಿತಿಯ ಪ್ರಕಾರ ಸರ್ವಶಕ್ತ ಅಲ್ಲಾಹು ಅನುಗ್ರಹಿಸಿದ್ರೆ ಏಪ್ರಿಲ್ 1ರಿಂದ ನನ್ನನ್ನು ಇಲ್ಲಿಯ ಪ್ರಾಂಶುಪಾಲರ್ ಆಗಿ ನಮ್ಮ ಆಡಳಿತ ಮಂಡಳಿಯವರು ಮಾಡ್ತಾರೆ. ಅದರ ಒಂದು ಪ್ರಸ್ತಾಪವನ್ನು ಸರ್ಕಾರಕ್ಕೆ ಈಗಾಗಲೇ PU ಬೋರ್ಡ್ಗೆ ಕಳಿಸಿದ್ದಾರೆ. ಅದು ಒದಗಿ ಬಂದ್ರೆ, ಈಡೇರಿ ಬಂದ್ರೆ, ನನಗೂ ಆರೋಗ್ಯ ಇದ್ರೆ, ನೀವು ಈ ರೀತಿಯಲ್ಲಿ ಇದ್ರೆ, ನಾವು ಜಂಟಿಯಾಗಿ ಖಂಡಿತ ಈ ಸಂಸ್ಥೆಯ ಅಭಿವೃದ್ಧಿಯ ಒಂದು ಪಥವನ್ನು, ಮಾದರಿಯನ್ನು ಬೇರೆಯಾಗಿ ಮಾಡಬೇಕು ಅನ್ನುವಂಥದ್ದಕ್ಕೆ ನೀವು ನನ್ನೊಂದಿಗೆ ಕೈ ಜೋಡಿಸಬೇಕು. ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ ಅನ್ನುವಂತಹ ಭರವಸೆಯ ಮಾತುಗಳನ್ನು ಹೇಳ್ತಾ ಇಲ್ಲಿ ಮತ್ತೊಂದು ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ನೋಟ್ ಮಾಡಿದ್ದೇನೆ. ಯಾಕೆ ಹೇಳಿದ್ರೆ, ನನ್ನದು ಸಮಾರೋಪ ವಿಷಯ ಒಂದು ನೆನಪಿನ ಪುಟಗಳು ಅಂತ ಹೇಳಿಕೊಂಡು, ಬಾಲ್ಯದ ನೆನಪು, ನಮ್ಗೆ ಕಮಲಾಕ್ಷರು ಪನಿಷ್ಮೆಂಟ್ ಕೊಟ್ಟದ್ದು, ಕಾಪಿ ಬರಿ ಅಂತ ಕೊಟ್ಟದ್ದು, ಅಥವಾ ಇಸ್ಮಾಯಿಲ್ ಸರ್ ಯಾರ ಕಿವಿ ಹಿಂಡಿ 2 ಪೆಟ್ಟು ಕೊಟ್ಟಿದ್ದಾರೋ ಅವರೇ ಬಂದು ಸರ್ ನಿಮ್ಮ ಒಂದು ಪೆಟ್ಟು ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸಿದೆ ಅಂತ ಹೇಳುವಂತಹದ್ದೆಲ್ಲ ಕೂಡ. ಮತ್ತು ನಾವಿಲ್ಲಿ ನಮ್ಮ ಬಾಲ್ಯದ ಪುಟಗಳೆಲ್ಲ ಹೇಗೆ ನೀವು ಹಳೆಯ ಕಟ್ಟಡವನ್ನು ನೀರು ತುಂಬಿದ ಕೆಳಭಾಗದಲ್ಲಿ ನೀರು ತುಂಬಿದ ಹಳೆಯ ಕಟ್ಟಡವನ್ನು ವಾಟ್ಸಪ್ನಲ್ಲಿ ಕೊಟ್ಟಿದ್ದೀರೋ ಅಂತ ಹಳೆಯ ನೆನಪುಗಳು ಕೂಡ ಮುಂದಕ್ಕೆ ಬರಬೇಕು ಅಂತ ಹೇಳುವಂತಹದ್ದು. ಜೊತೆಗೆ ಪುನರ್ಮಿಲನ ಮಾಡ್ತೇವೆ. ಸಾಂಸ್ಕೃತಿಕ ನೆನಪು ಅನ್ನುವಂತಹ ಕಾರ್ಯಕ್ರಮ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡೋತ್ಸವ ಹಳೆ ವಿದ್ಯಾರ್ಥಿಗಳಿಗಾಗಿ, ಸನ್ಮಾನ ಕಾರ್ಯಕ್ರಮ ನಮ್ಮ ನೆಚ್ಚಿನ ಅಧ್ಯಾಪಕರಿಗೆ, ನಿವೃತ್ತರಿಗೆ ಈ ರೀತಿಯಲ್ಲಿ, ಮತ್ತು ಕನ್ನಡ ಮಾಧ್ಯಮದ ಶಿಕ್ಷಣಕ್ಕೆ ಉತ್ತೇಜನ. ಜೊತೆಗೆ ಇಂಗ್ಲಿಷ್ ಮಾಧ್ಯಮ ನಮ್ಮ ಇಲ್ಲಿ ಖಂಡಿತ ವಿರೋಧಿಸುವುದಿಲ್ಲ, ಇಂಗ್ಲಿಷು ಖಂಡಿತ ಅನಿವಾರ್ಯ. ಈಗ ಬೆಳೀತಾ ಇರುವ ಭಾಷೆ, ಮುಂದೆ ನಮ್ಮ ನಮ್ಮ ಈ ಸಂಸ್ಥೆಗೂ ಕೂಡ ಖಂಡಿತ ಅಗತ್ಯವಾದ ಇಂಗ್ಲಿಷ್ ಮಾಧ್ಯಮ, ಅವೆಲ್ಲವನ್ನು ಕೂಡ ಜಂಟಿಯಾಗಿ ನಾವು ಮುಂದಕ್ಕೆ ಕೊಂಡು ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ಲಿ ಅಂತ ಹೇಳಿ ಈ ಒಂದು ಪ್ರೀತಿಯಿಂದ ಇಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ನಾವು ಸೇರಿಕೊಂಡ ಹಾಗೆ ನೀವು ಬಂದು ಸೇರಿದ್ದೀರಾ, ನಿಮ್ಮ ಅನಿಸಿಕೆಗಳನ್ನು ಹೇಳಿದ್ದೀರಿ. ನಿಮ್ಗೆಲ್ರಿಗೂ ಶುಭ ಆಗ್ಲಿ. ನಮ್ಮ ಈ ಒಂದು ಅಲ್ಯುಮಿನಿ ಅಸೋಸಿಯೇಷನ್ಗೆ ಉತ್ತರೋತ್ತರ ಯಶಸ್ಸು ಸಿಗ್ಲಿ. ಜೊತೆಗೆ ನನ್ನ ಪ್ರೀತಿಯ ವಿಶ್ರಾಂತ ಜೀವನ ಮಾಡ್ತಾ ಇರೋ ನನ್ನ ಪ್ರೀತಿಯ ಕನ್ನಡ ಟೀಚರ್, ನಾನು ಕಾಲೇಜಿಗೆ ಕನ್ನಡ ಟೀಚರ್ ಆಗಿ ಬಂದಾಗ ಹೈಸ್ಕೂಲ್ ಗ್ರಾಮರ್ ಕೇಳಲಿಕ್ಕೆ ಹೈಸ್ಕೂಲ್ ಟೀಚರ್ ಹತ್ರ ಓಡ್ತಾ ಇದ್ದೆ. ಬಂದಾಗಲೇ ಒಬ್ಬ ಲೆಕ್ಚರರ್ ಆಗುದಿಲ್ಲ, ಅವಾಗ ವಿದ್ಯಾರ್ಥಿ ಮಾತ್ರ ಆಗಿರ್ತಾನೆ. ಆ ಕನ್ನಡ ಟೀಚರ್ ಇವತ್ತು ಕೂಡ ನಡ್ಕೊಂಡು ಬಂದಿದ್ದಾರೆ ಹೇಳಿದ್ರೆ ಮುಂದೆ ನಮ್ಮ ವಿಶ್ರಾಂತ ದಿನಗಳು ಹೇಗೋ ನನಗೆ ಊಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬಾ ಲವಲವಿಕೆಯಿಂದ ಎಲ್ಲರೂ ಬಂದಿದ್ದೀರಿ ಮೇಡಮ್, ನಮ್ಮ ಮೇಲೆ ಪ್ರೀತಿ ಇಟ್ಟು ಸರ್ನವರು ಬಂದಿದ್ದಾರೆ, ಶಾಹುಲ್ ಹಮೀದ್ ಬಂದಿದ್ದಾರೆ. ಎಲ್ರಿಗೂ ಮನ ತುಂಬಿದ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸಿಗೆ ದುಡಿಯಲಿಕ್ಕೆ ಕಾರಣಕರ್ತರಾದ ಹಳೆ ವಿದ್ಯಾರ್ಥಿಗಳು, ಕಮಲಾಕ್ಷ ಸರ್ ಮತ್ತೆ ರಿಯಾಜ್ ಸಹಿತ ಎಲ್ಲರೂ, ಮುಸ್ತಫಾ ಮೊನ್ನೆ ಬಂದು ಮೀಟಿಂಗ್ ಅಲ್ಲಿ ನಮ್ಮಲ್ಲಿ ಬಂದು ಬಹಳ ಸಲಹೆ ಕೊಟ್ಟರು. ಜೊತೆಗೆ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿ ತಾಹಿರ್ ತನ್ನಳ್, ನಮ್ಮ ಭಾವಕ್ಕ, ಹಾಗೆ ಎ ಖಾದರ್ ಖಂಡಿತ ಇದ್ದೇವೆ ಅಂತ ಹೇಳಿ ಇವತ್ತು ಬಹುಶಃ ಅವರಿಗೂ ಖುಷಿ ಆಗಿರಬಹುದು. ಒಳ್ಳೆ ನಿದ್ದೆ ಅವರಿಗೂ ಬರ್ತದೆ ಇವತ್ತು ರಾತ್ರಿ. ಯಾಕೆ ಹೇಳಿದ್ರೆ ಈ ನಮ್ಮ ಸಂಸ್ಥೆಯಲ್ಲೂ ಕೂಡ ಇಂತಹದ್ದು ಒಂದು ಬಂತಲ್ಲ ಅಂತ ಹೇಳಿಕೊಂಡು ಎಲ್ರಿಗೂ ನಾನು ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಅವಕಾಶ ನೀಡಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ, ಮುಂದಕ್ಕೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಬನ್ನಿ, ನಿಮ್ಮ ರಚನಾತ್ಮಕ ಕಾರ್ಯಕ್ರಮಗಳಿಗೆ ನಾನು ಖಂಡಿತ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ ನಾನು ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.